ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಉಪ್ಪಿನಂಗಡಿಗೆ ಬಂದಿದ್ದೀವಿ. ಉಪ್ಪಿನಂಗಡಿಯಲ್ಲಿ ಇದೀಗ ಎಲ್ಲಿ ನೋಡಿದ್ರೆ ಕೂಡ ಕೃಷಿ ಮೇಳ, ಹಲಸು, ಮಾವು ಹಾಗೇನೆ ಆಹಾರ ಮೇಳದ್ದೇ ಮಾತು. ಹಾಗಾಗಿ ಉಪ್ಪಿನಂಗಡಿಯಲ್ಲಿರುವಂತಹ HM ಆಡಿಟೋರಿಯಂನಲ್ಲಿ ಅದ್ದೂರಿಯಾಗಿ ಮೇಳ ನಡೀತಾ ಇದೆ. ಸುದ್ದಿ ಅರಿವು ಕೃಷಿ ಕೇಂದ್ರ ಇದರ ಸಹಯೋಗದೊಂದಿಗೆ ಹಾಗೇನೆ ಟೀಮ್ ಉಬಾರ್ ಇವರು ಪ್ರಸ್ತುತಿಪಡಿಸ್ತಾ ಇರುವಂತಹ ಕೃಷಿ ಮೇಳ, ಹಲಸು, ಮಾವು ಹಾಗೂ ಆಹಾರ ಮೇಳದ ಸಂಭ್ರಮ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. 10 ಸ್ಟಾಲ್ಗಳಿದೆ. ಇದರ ಜೊತೆಗೇನೆ ವಿಶೇಷವಾಗಿರುವಂತಹ ಸ್ಟಾಲ್ಗಳು ಕೂಡ ಇಲ್ಲಿ ತೆರೆದುಕೊಂಡಿದೆ. ಹೇಗಿದೆ ಈ ಒಂದು ಹಬ್ಬದ ವಾತಾವರಣ ಅನ್ನೋದನ್ನ ನಿಮಗೆ ತೋರಿಸ್ತೀವಿ, ಬನ್ನಿ. ಕೃಷಿ ಮೇಳ, ಹಲಸು, ಮಾವು ಮತ್ತು ಆಹಾರ ಮೇಳದ ಒಳಗೆ ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ನಿಮಗೆ 100 ಸ್ಟಾಲ್ಗಳು ಕಾಣಸಿಗುತ್ತೆ. ಹಾಗೇನೆ ನೀವು ಎಂಟ್ರಿ ಆಗ್ತಾ ಇದ್ದಾಗನೇ ಫಸ್ಟ್ ಕಾಣಸಿಗೋದು ನಿಮಗೆ ವೆರೈಟಿ ಆಗಿರುವಂಥ ಮಾವು ಮತ್ತು ಹಲಸು ಮೇಳ ಅಂತ ಹೇಳಿದಾಗ ಮಾವು ಇರಬೇಕು, ಹಲಸು ಇರಬೇಕು, ವೆರೈಟಿ ಆಗಿರುವಂಥ ಮಾವುಗಳಿದೆ. ಮಾತಾಡ್ಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ರಾಕೇಶ್ ಅಂತ. ಓಕೆ, ಮಾವು ಘಮ ಅಂತ ಇದೆ. ಹಾಗಾಗಿ ಎಷ್ಟು ವೆರೈಟಿ ಆಗಿರುವಂಥ ಮಾವು ಇದೆ? ನಮ್ಮಲ್ಲಿ ಸುಮಾರು 5-6 ವೆರೈಟಿ ಮಾವಿದೆ. ಅಂದ್ರೆ ಈಗ ಸೆಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದು ಬಂದ್ಬಿಟ್ಟು ಮಲ್ಗೋವಾ ಅಂತ, ಮತ್ತೆ ಇಲ್ಲಿ ರುಮಾನಿ ಇದೆ, ಮತ್ತೆ ಸಿಂಧೂರ ಇದೆ, ಮತ್ತೆ ಮಲ್ಲಿಕ, ಹಾಗೆ ಕಾಲಾಪಾಡಿ, ಮತ್ತೆ ಬೇರೆ ಬೇರೆ ಒಂದು 5-6 ನಮೂನೆಯ ಇದು ಮಾವು ಈಗ ಇಲ್ಲಿ ಸೆಟ್ ಮಾಡ್ತಾ ಇದ್ದೀವಿ. ಓಕೆ, ಉಪ್ಪಿನಂಗಡಿಯ ಹಲಸು ಮೇಳಕ್ಕೆ ಮಾತ್ರ ಅಲ್ಲ ಬರೋದು, ಬೇರೆ ಬೇರೆ ಕಡೆಗಳಿಗೆ ಹೋಗ್ತಿರಲ್ಲ, ಯಾವುದಕ್ಕೆ ಜಾಸ್ತಿ ಡಿಮಾಂಡ್ ಇರುತ್ತೆ? ನಮಗೆ ಮಲ್ಗೋವಾ ಹೈಯೆಸ್ಟ್ ಡಿಮಾಂಡ್, ಮತ್ತೆ ಮಲ್ಲಿಕ, ಮತ್ತೆ ಇದು ರುಮಾನಿ, ಆಲ್ಮೋಸ್ಟ್ ಎಲ್ಲವೂ ನಮ್ದು ಹೈ ಡಿಮ್ಯಾಂಡ್ ಅಲ್ಲಿ ಸೇಲ್ ಆಗ್ತಾ ಇದೆ. ಒಂದೊಂದು ಮೇಳದಲ್ಲೂ 2-3 ಟನ್ ನಾವು ಮಾವು ಖಾಲಿ ಮಾಡ್ತಾ ಇದ್ದೇವೆ. ಓಕೆ, ನೀವು ಎಲ್ಲಿ ಅವರು? ಪುತ್ತೂರು? ನಾವು ಇಲ್ಲಿ ಲೋಕಲ್ ಉಪ್ಪಿನಂಗಡಿ ಅವರು. ನಾವು ಇಲ್ಲಿ ಈಚೆ ತುಮಕೂರು ಮತ್ತೆ ಆಚೆಯಿಂದ ಮಾವು ತರ್ತಾ ಇದ್ದೇವೆ, ಶ್ರೀನಿವಾಸಪುರ ಆಚೆಯಿಂದ ಡೈರೆಕ್ಟ್ ರೈತರಿಂದ ಪರ್ಚೇಸ್ ಮಾಡಿ ಇಲ್ಲಿ ಮಾರ್ತಾ ಇದ್ದೇವೆ. ರೇಟ್ ವೈಸ್ ಹೆಂಗಿದೆ ಅಂತ? ರೇಟ್ ರೀಸನೇಬಲ್ ಇದೆ. ಇದು 1/4 ಕಿಲೋ 100, ಹಾಗೆ 80 ರೂಪಾಯಿ ಪರ್ ಕೆಜಿ ಎಲ್ಲ ಬೀಳ್ತದೆ. ಅಂದ್ರೆ ವಿದೌಟ್ ಕಾರ್ಬೈಡ್ ನಾವು ಮಾರ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು. ಮಾವಿನ ಸ್ಟಾಲ್ ಇಂದ ಮುಂದೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಹಲಸು ಸಿಗುತ್ತೆ. ನೋಡಿ ಎಷ್ಟೊಂದು ವೆರೈಟಿ ಆಗಿರುವಂಥ ಹಲಸು ಇದೆ ಅಂತ. ಹಲಸು ಅಂತ ಹೇಳಿದಾಗ ನಮಗೆ ಊರಿನಲ್ಲಿರುವಂಥ 1-2 ವೆರೈಟಿ ಆಗಿರುವಂಥ ಹಲಸನ್ನ ಮಾತ್ರ ನಾವು ಟೇಸ್ಟ್ ಮಾಡಿರ್ತೀವಿ. ಬಟ್ ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ನಿಮಗೆ ವೆರೈಟಿ ಆಗಿರುವಂಥ ಹಲಸುಗಳನ್ನ ಟೇಸ್ಟ್ ಮಾಡೋದಕ್ಕೆ ಸಿಗುತ್ತೆ. ನೋಡ್ಬೋದು ಎಷ್ಟೊಂದು ಹಲಸುಗಳನ್ನ ಇಟ್ಟಿದ್ದಾರೆ ಅಂತ. ಮಾತಾಡ್ಸೋಣ. ನಮಸ್ತೆ ಸರ್. ಓಕೆ, ಅವರು ಟೇಸ್ಟ್ ಮಾಡೋದಕ್ಕೇನೆ ಕೊಡ್ತಾ ಇದ್ದಾರೆ. ಟೇಸ್ಟ್ ಮಾಡಿ ಮತ್ತೆ ಮಾತಾಡೋಣ ಅಂತ. ಓಕೆ, ಟೇಸ್ಟ್ ಮಾಡೋಣ. ಯಾವುದು ಸರ್ ಇದು? ಸಿದ್ದು ಹಲಸು. ತುಂಬ ಗಟ್ಟಿ ಇದೆ, ಒಳ್ಳೇದಿದೆ ಅಲ್ವಾ? ಓಕೆ, ಚೆನ್ನಾಗಿದೆ ಸರ್. ಏನು ಡಿಫ್ರೆನ್ಸ್ ಸರ್ ಇದರೊಳಗೆ? ಟೇಸ್ಟ್ ಬೇರೆ ಬೇರೆ ಇರುತ್ತೆ. ಮೊದಲು ತಿನ್ನೋಣ, ಕೊಟ್ಟಾಗ ತಿನ್ನಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಟ್ರೈ ಮಾಡಲೇಬೇಕು. ಮಾತಾಡಿಸ್ತಾನೆ ಅವ್ರ ಜೊತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮದು ಇಸ್ಮಾಯಿಲ್ ಅಂತ ಹೇಳಿ. ಹೇಳಿ ಸರ್. ಇದು ಚಂದಳಸು, ಸಿದ್ದಳಸು, ಥೈಲ್ಯಾಂಡ್ ನರ್ಸರಿ ತರುವುದು. ಬೇರೆ ಯಾವ್ದಾದ್ರು ಬೇರೆ ವೆರೈಟಿ ಇಟ್ಟಿದ್ದೀರಿ? ಎಲ್ಲ ಉಂಟು, ತರಲಿಲ್ಲ. ಎಲ್ಲ ಉಂಟು, ತರಲಿಲ್ಲ. ನಿಮ್ಮ ನರ್ಸರಿ ಬಗ್ಗೆ ಹೇಳಿ. ನರ್ಸರಿ ಥೈಲ್ಯಾಂಡ್ ನರ್ಸರಿ, ಆಂಧ್ರ ನರ್ಸರಿ A1 ಜಾಕ್ಪುರ್ಟು ಥೈಲ್ಯಾಂಡ್ ನರ್ಸರಿ ಅಂತ ತರುದು ನಾವು. ಓಕೆ, ನೀವು ಬೇರೆ ಬೇರೆ ಕಡೆ ಎಲ್ಲ ಬೇರೆ ಕಡೆ ಎಲ್ಲ ಮೇಲಕ್ಕೆ ಹೋಗ್ತೀವಿ. ಡಿಮಾಂಡ್ ಎಲ್ಲ ಹೇಗಿದೆ ಈ ಹಲಸು? ಉಂಟು, ರೇಟ್ ಜಾಸ್ತಿ ಇದಕ್ಕೆಲ್ಲ ಸಿಗುವುದಿಲ್ಲ, ಡಿಮಾಂಡ್ ಜಾಸ್ತಿ. ಓಕೆ, 3 ದಿನಕ್ಕಾಗುವಷ್ಟು ತಂದಿದ್ದೀರಾ ಇವತ್ತು ಹಲಸು? 3 ದಿನಕ್ಕಾಗುವಷ್ಟು ಹಲಸು ತಂದಿದ್ದೀರಾ? 3 ದಿನಕ್ಕಾಗುವ ಹಲಸು ಉಂಟು. ಎಷ್ಟು ಜನ ಇದ್ದೀರಾ ನೀವು ಒಟ್ಟಿಗೆ? ನಾವೊಂದು 4-5 ಜನ ಇದ್ದೀವಿ. ಓಕೆ, ಫಸ್ಟ್ ಡೇ ಹಾಗಾಗಿ ರೆಸ್ಪಾನ್ಸ್ ನೋಡ್ಬೇಕೆಂದು. ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ವಾ? ಓಕೆ, ಈ 2 ಹಲಸು ಹೇಳಿದ್ರಲ್ಲ, ಅದನ್ನ ಟೇಸ್ಟ್ ಮಾಡೋದಕ್ಕೂ ಕೊಟ್ಟರು. ತುಂಬಾನೇ ಚೆನ್ನಾಗಿದೆ. ಅದರ ಜೊತೆಗೇನೆ ಇದು ಹೆಲ್ತಿಗೆ ಕೂಡ ತುಂಬಾ ಒಳ್ಳೇದು ಅನ್ನುವಂಥದ್ದು ಇದೆ. ಓಕೆ, ಏನೋ ಹೇಳ್ತಿದ್ದಾರೆ. ಪೂರ್ತಿ 365 ದಿವಸ ನಮ್ದು ಹಲಸಿ ಸಿಗುತ್ತೆ. ಬೀಚ್ ರೋಡ್ ಜಂಕ್ಷನ್ ಅಲ್ಲಿ 365 ವರ್ಷಕ್ಕೆ ನಮ್ದು ಹಲಸಿ ಪರ್ಮೆಂಟ್ ಇದೆ. ಓಕೆ, ಹಲಸು ಮೇಳಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ಟೇಸ್ಟ್ ಮಾಡಬಹುದು. ಇಲ್ಲ ನಿಮಗೆ ಬೇರೆ ಟೈಮಲ್ಲಿ ಕೂಡ ಬೇಕು ಅಂತ ಹೇಳಿದ್ರೆ BC ರೋಡಿನಲ್ಲಿ ಇದೆ ಅನ್ನೋದನ್ನ ಕೂಡ ಹೇಳಿದ್ರು. ಹಾಗಾಗಿ ನೀವು ಅಲ್ಲಿ ಹೋಗಿ ಕೂಡ ಟೇಸ್ಟ್ ಮಾಡಬಹುದು. ನೋಡಿ ಹೇಗಿದೆ ಅಂತ ತೋರಿಸ್ತಿದ್ದಾರೆ. ಕಲರ್ ಅನ್ನ ಕೂಡ ನೀವು ನೋಡಬಹುದು. ನಾರ್ಮಲ್ ಆಗಿ ನಾವು ಟೇಸ್ಟ್ ಮಾಡುವಂತಹ ಹಲಸು ಅಂತ ಹೇಳಿದ್ರೆ ಅದು ಯೆಲ್ಲೋ ಕಲರ್ ಇರುತ್ತೆ, ವೈಟ್ ಕಲರ್ ಇರುತ್ತೆ. ಬಟ್ ಇದು ರೆಡ್ ಕಲರ್ ಅಲ್ಲಿ ಇರುವಂತದ್ದು, ಆರೆಂಜ್ ಕಲರ್ ಟೈಪ್ ಅಲ್ಲಿ ಇರುವಂತದ್ದು. ಇದೇ ಒಂದು ಸ್ಟೈಲ್. ಏನ್ ಸರ್? ಡ್ರೈ, ನೀರಿರಲ್ಲ. ಓಕೆ,
ಕೇಳಿದ್ರಲ್ಲ, ಇಷ್ಟೆಲ್ಲ ಸ್ಪೆಷಾಲಿಟಿ ಇರುವಂಥ ಹಲಸುಗಳನ್ನು ನಾವು ಟೇಸ್ಟ್ ಮಾಡಲೇಬೇಕು. ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹಲಸು ಮೇಳಕ್ಕೆ ಬರಬೇಕು. 3 ದಿನಕ್ಕಾಗುವಷ್ಟು ಹಲಸನ್ನ ತಂದಿದ್ದಾರೆ. ಹಾಗಾಗಿ ನೀವು ಕೂಡ ಬಂದು ಇಲ್ಲಿರುವಂತಹ ಹಲಸನ್ನ ಕೂಡ ಟೇಸ್ಟ್ ಮಾಡಿ. ಇವಾಗಿನ ಸೀಸನಲ್ ಆಗಿರುವಂತಹ ಫ್ರೂಟ್ಗಳು ಕೂಡ ನಿಮ್ಗೆ ಇಲ್ಲಿಗೆ ಬಂದ್ರೆ ಸವಿಯೋದಕ್ಕೆ ಸಿಗುತ್ತೆ. ನೇರಳೆ ಹಣ್ಣಿದೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ ಅಂತ. ದೊಡ್ಡದಾಗಿ ಇರುವಂತಹ ನೇರಳೆ ಹಣ್ಣಿದೆ. ಅದ್ರ ಜೊತೆಗೆ ರಂಬೂಟನ್ ಕೂಡ ಇಟ್ಟಿದ್ದಾರೆ. ಮಾತಾಡ್ಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಗೋವಿಂದ ಅಂತ ಹೇಳಿ, ಮಂಗಳೂರಿಂದ ಬಂದಿರೋದು. ಸೊ ನಮ್ಮ ಹತ್ರ ಒಂದು 4-5 ವೆರೈಟಿದು ಹಣ್ಣಿದೆ. ಸೊ ಅದರಲ್ಲಿ ಬಟ್ ಇವತ್ತು ಫಸ್ಟ್ ಡೇ ಅಂತ ಹೇಳ್ಬಿಟ್ಟು ನಾವು ಒಂದು ನೇರಳೆ ಹಣ್ಣು ಮತ್ತೆ ರಾಂಬೂಟನ್ 2 ತರ ತಗೊಂಡ್ಬಂದಿದ್ದೇವೆ. ನಮ್ಮ ಹತ್ರ ಮ್ಯಾಂಗೋಸ್ಟಿನ್ ಸಹ ಸಿಗ್ತದೆ. ಅದಾದ್ಮೇಲೆ ಒಂದು 4-5 ರೇರ್ ಫ್ರೂಟ್ಸ್ಗಳಿದ್ದಾವೆ, ಲೈಕ್ ಪೀನಟ್ ಬಟರ್, ಮಿರಾಕಲ್ ಫ್ರೂಟು, ಅದಾದ್ಮೇಲೆ ಎಗ್ ಫ್ರೂಟು, ಲೈಕ್ ಆ ಥರದ್ದೆಲ್ಲ ನಮ್ದೊಂದು ಫಾರ್ಮಲ್ಲಿ ಬೆಳಿತೇವೆ. ಫಾರ್ಮ್ ಬಂದ್ಬಿಟ್ಟು ಕರ್ಮೂದಲ್ಲಿದೆ. ಸೊ ಓಕೆ, ಇಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೋಡೋದಕ್ಕೆ 2 ಮಾತ್ರ ತಂದಿದ್ದೀರಾ? ತಗೊಂಡ್ಬಂದಿದ್ದೇವೆ. ಓಕೆ, ಇದೇನು ಕಶಿನಾ ಹೇಗೆ ಅಂತ? ಲೈಕ್ ಇದು ಕಸಿ ಮೇಡಮ್, ಯಾಕಂದ್ರೆ ಈಗ ಊರದು ಲೈಕ್ ಇದು ಬರ್ತದೆ, ನಾಟಿ ಬರ್ತದೆ. ನಾಟಿದ ಆಲ್ಮೋಸ್ಟ್ ಸೀಸನ್ ಮುಗಿತಾ ಬಂತು. ಈಗ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ಬಿಟ್ಟು ನಿಮ್ಗೆ ಒಂದು 2 ವಾರ ಸಿಗುತ್ತೆ ಇದು ಅಷ್ಟೇ. ಯಾಕಂದ್ರೆ ನೇರಳೆ ಅನ್ನೋದು ಬಹಳ ಸೆನ್ಸಿಟಿವ್. ಒಮ್ಮೆ ಕೆಳಗಡೆ ಬಿದ್ರೆ ಹೋಯ್ತು, ಹೊಡೆದು ತೆಗಿಯೋದು ಬಹಳ ಕಷ್ಟ. ಇವಾಗ ನಾಟಿ ಅಂತ ಹೇಳ್ತಾರಲ್ಲ, ನಾಟಿ ಅಂತ ಬಂದ್ಬಿಟ್ಟು ದೊಡ್ಡ ದೊಡ್ಡ ಮರದಲ್ಲಿ ಆಗುತ್ತೆ. ಕಸಿ ಅಂದ್ರೆ ಚಿಕ್ಕ ಮರದಲ್ಲಿ ಆಗುವಂಥದ್ದು. ಇದನ್ನ ತೆಗಿಬಹುದು, ನಾಟಿ ಎಲ್ಲ ತೆಗಿಲಿಕ್ಕಾಗಲ್ಲ, ಬಿದ್ಬಿಟ್ಟು ಹಾಳಾಗ್ಬಿಡುತ್ತೆ. ಸೊ ಏನಂದ್ರೆ ಈಗ ನಾಟಿ ಮುಗ್ದು ಆಲ್ಮೋಸ್ಟ್ ಬಿದ್ದೆಲ್ಲ ಹಾಳಾಗಿದೆ. ನಾಟಿ ಹುಡುಕಿದ್ರು ಸಿಗಲ್ಲ ಎಲ್ಲಿ. ಈಗ ಅದು ಸ್ಟಾರ್ಟಿಂಗ್ ಸೀಸನ್ ಸ್ಟಾರ್ಟ್ ಆಗುವಾಗ ಒಂದು ಲೈಕ್ 1 ಮಂತ್ ವರೆಗೂ ಸಿಗುತ್ತೆ. ನಮ್ಮ ಹತ್ರ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ನಾಟಿದೆಲ್ಲ ಇತ್ತು, ಬರ್ತಾ ಇತ್ತು. ಬಟ್ ಈಗ ಇಲ್ಲ, ಅದು ಖಾಲಿ, ಆಲ್ಮೋಸ್ಟ್ ಕಂಪ್ಲೀಟ್ ಖಾಲಿ ಅಂತಾನೆ ಹೇಳ್ಬೋದು. ಇದನ್ನು ಅಷ್ಟೇ, ಇನ್ನೊಂದು 2 ವಾರ ಆದ್ರೆ ಇದು ಸಹ ಮುಗಿಯುತ್ತೆ. ಓಕೆ, ನೀವು ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ನೇರಳೆಯನ್ನು ಕೂಡ ಟೇಸ್ಟ್ ಮಾಡ್ಬೋದು. ತುಂಬಾನೇ ಫ್ರೆಶ್ ಆಗಿದೆ. ಯಾವುದೇ ರೀತಿಯಾಗಿ ಕೂಡ ನಿಮಗೆ ನೋಡೋದಕ್ಕೆ ಫ್ರೆಶ್ ಆಗಿನೇ ಕಾಣುತ್ತೆ. ಯಾವುದೇ ರೀತಿ ಪೆಟ್ಟಾಗಿಲ್ಲ, ಅಂದರೆ ಬಿದ್ದು ಪೆಟ್ಟಾಗಿರುವಂಥದ್ದಾಗಿರ್ಬೋದು, ಈ ಥರ ಏನೂ ಆಗಿಲ್ಲ. ತುಂಬಾನೇ ಫ್ರೆಶ್ ಆಗಿ ನೀಟಾಗಿ ಇಟ್ಟಿದ್ದಾರೆ. ಎಸ್, ಹಾಗೇನೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಇವತ್ತು ಹಲಸು ಮೇಳದಲ್ಲಿ ಭರ್ಜರಿಯಾಗಿ ತಿನ್ನೋದೆ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮರಿಕೆಯವರ ಸ್ಟಾಲ್ ಅನ್ನ ಕೂಡ ನೀವು ಇಲ್ಲಿಗೆ ವಿಸಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡಬಹುದಾಗಿದೆ. ಮರಿಕೆಯವರು ಅಂತ ಹೇಳಿದಾಗ ನಮಗೆ ಗೊತ್ತೇ ಇದೆ, ಸಾವಯವವಾಗಿ ಉತ್ಪನ್ನಗಳು ಇಲ್ಲಿ ನಿಮಗೆ ಸಿಗುತ್ತೆ ಅನ್ನುವಂಥದ್ದು. ಈ ಬಾರಿ ಫ್ರೂಟ್ಸ್ ಗಳನ್ನ ಕೂಡ ಇಟ್ಟಿದ್ದಾರೆ. ಮಾತಾಡ್ಸೋಣ. ಸುಹಾಸ್ ಮರಿಕೆ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಸ್ಪೆಷಲ್ ಆಗಿರುವಂತಹ ಫ್ರೂಟ್ ಗಳನ್ನ ಇಟ್ಟಿದ್ದೀರಾ, ಅಲ್ಲೆಲ್ಲ ನೋಡೋದಕ್ಕೆ ಸಿಗದಂತಹ ಬಟರ್ ಫ್ರೂಟ್ ಅದು ಇದೆಲ್ಲ ಇಟ್ಟಿದ್ದೀರಾ ಸರ್. ಹಾಗಾಗಿ ಹೇಳಿ ಸರ್ ಸ್ಟಾಲ್ ಬಗ್ಗೆ. ಅಂದ್ರೆ ಈ ಸೀಸನ್ ಹೇಗೆ ಅಂದ್ರೆ ಇದು ಹಣ್ಣುಗಳದ್ದೇ ಸೀಸನ್. ಬೇಸಿಗೆ ಮುಗಿತಾ ಮಳೆಗಾಲ ಶುರುವಾಗುವಾಗ ಆ ಬೇಸಿಗೆ ಹಣ್ಣುಗಳು ಮಳೆಗಾಲದ ಶುರುವಿಗೆ ಸಿಗುವಂಥದ್ದನ್ನೆಲ್ಲ ನಾವು ತಂದಿದ್ದೇವೆ. ಅಂದ್ರೆ ನಮ್ಮ ಮರಿಕೆ ಸಾವಯವ ಮಳಿಗೆ ಮತ್ತು ನಮ್ಮ ಫಾರ್ಮ್ ಮತ್ತು ನಮ್ಮ ಹಾಗೆ ಒಂದು 10-15 ಜನ ಕೃಷಿಕರ ಒಂದು ಗ್ರೂಪ್ ನಮ್ಮ ಹತ್ರ ಇದೆ. ಸೊ ಎಲ್ಲರ ಒಂದು ಪರವಾಗಿ ನಾವು ಇಲ್ಲಿ ಸ್ಟಾಲ್ ಹಾಕಿದ್ದೇವೆ. ಅದರಲ್ಲಿ ಪುಲಾಸನ್ ಇರ್ಬೋದು. ಈಗ ರಂಬುಟಾನ್ ಎಲ್ಲ ಕಡೆ ಸಿಗ್ತದೆ, ಬಟ್ ಪುಲಾಸನ್ ವೆರಿ ರೇರ್ ಫ್ರೂಟ್. ಸೊ ಪುಲಾಸನ್ ಇರ್ಬೋದು, ಮತ್ತು ಒಳ್ಳೆ ಗ್ರಾಫ್ಟೆಡ್ ಕಸಿ ಗಿಡದ ಬಟರ್ ಫ್ರೂಟ್ ಇರ್ಬೋದು, ಅಥವಾ ರಂಬುಟಾನಲ್ಲಿ ವೆರೈಟೀಸ್, ಬೇರೆ ಬೇರೆ ವೆರೈಟಿ, NITs, ರಾಂಗ್ರಿನ್ ಅಂತೆಲ್ಲ ಹೇಳ್ತೇವೆ ನಾವು. ಸೊ ವೆರೈಟೀಸನ್ನು ಕೂಡ ಇಟ್ಟಿದ್ದೇವೆ. ಮತ್ತು ಪೈನಾಪಲ್ ಹೀಗಿರುವ ಹಣ್ಣುಗಳನ್ನೆಲ್ಲ ಸ್ಥಳೀಯವಾಗಿ ಸಿಗುವಂಥ ಹಣ್ಣುಗಳನ್ನು ಇಟ್ಟಿದ್ದೇವೆ. ಜೊತೆಗೆ ನಮ್ಮ ಮರಿಕೆ ಸಾವಯವ ಮಳಿಗೆ ಪ್ಯಾರಡೈಸಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಕ್ಸ್ಕ್ಲೂಸಿವ್ ವೆರೈಟೀಸ್ ಏನಿದೆ, ಸೊ ಅದನ್ನು ಇಲ್ಲಿ ಉಪ್ಪಿನಂಗಡಿ ಹಲಸು ಹಣ್ಣು ಮೇಳದಲ್ಲಿ ತಂದಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ಹಾಗೇನೆ ಇವರ ಇನ್ನಷ್ಟು ಉತ್ಪನ್ನಗಳು ಬೇಕು ಅಂತ ಹೇಳಿದ್ರೆ ನೀವು ಪುತ್ತೂರಿನಲ್ಲಿರುವಂತಹ ತ್ರಿನೇತ್ರ ಕಾಂಪ್ಲೆಕ್ಸ್ ನಲ್ಲಿ ಇವರ ಮರಿಕೆ ಶಾಪ್ ಇದೆ, ಅಲ್ಲಿಗೆ ಕೂಡ ನೀವು ವಿಸಿಟ್ ಮಾಡಬಹುದಾಗಿದೆ. ಹಾಗೇನೆ ಮುಂದೆ ಬಂದ್ರಿ ಅಂತ ಹೇಳಿದ್ರೆ ನೀವು ನ್ಯಾಚುರಲ್ ಐಸ್ ಕ್ರೀಮ್ ಕೂಡ ನೀವು ಟೇಸ್ಟ್ ಮಾಡೋದಕ್ಕೆ ಸಿಗುತ್ತೆ. ಮರಿಕೆ ಅವರ ನ್ಯಾಚುರಲ್ ಐಸ್ ಕ್ರೀಮ್ ತುಂಬಾನೇ ಫೇಮಸ್ ಆಗಿರುವಂತದ್ದು. ಇಲ್ಲಿ ನಿಮಗೆ 10ಕ್ಕಿಂತಲೂ ಜಾಸ್ತಿ ವೆರೈಟಿ ಆಗಿರುವಂತ ಐಸ್ ಕ್ರೀಮ್ ಅನ್ನ ಟೇಸ್ಟ್ ಮಾಡೋದಕ್ಕೆ ಸಿಗುತ್ತೆ. ಇದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಎಸ್, ಹಾಗೇನೆ ನಾವು ಮುಂದೆ ಬಂದ್ವಿ ಅಂತ ಹೇಳಿದ್ರೆ ಉತ್ಪನ್ನಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಫೇಮಸ್ ಅಂದ್ರೆ ಹಲ್ವಾ ಅಂತ ಅನ್ಸುತ್ತೆ, ಹಲ್ವಾ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಓಕೆ ಸರ್, ಹೇಳಿ ಯಾವೆಲ್ಲ ಹಲ್ವಾ ಇದೆ? ಇದು ಜಾಕ್ ಫ್ರೂಟ್ ಇದೆ ಅಲ್ವಾ, ಇದು ಡ್ರೈ ಫ್ರೂಟ್ಸ್, ಇದು ಆರೆಂಜ್, ಇದು ಮ್ಯಾಂಗೋ, ಮತ್ತೆ ಇಲ್ಲಿ ಇದ್ರದೇ ಟೋಟಲ್ ಎಷ್ಟು ವೆರೈಟಿ ಹಲ್ವಾ ಇದೆ? ಅಂದ್ರೆ ಇಲ್ಲಿ 7 ಐಟಮ್ಸ್ ಉಂಟು, 7 ಟೈಪ್ ಇದು ಹಲ್ವಾ ಉಂಟು. ನೀವು ಎಲ್ಲಿಯವರು? ನಾವು ಉಪ್ಪಿನಂಗಡಿ. ಉಪ್ಪಿನಂಗಡಿ. ಇದು ಐಟಮ್ ಎಲ್ಲ ಕೇರಳದು. ಹಾಗೆ. ಓಕೆ, ಬೇರೆ ಏನೆಲ್ಲ ಇದೆ ಇಲ್ಲಿ? ಪಿಕ್ಕಲ್ಸ್, ಇದು ಉಪ್ಪಿನಕಾಯಿ, ಇದು ಗಾರ್ಲಿಕ್, ಮತ್ತೆ ಇದು ಡ್ರೈ ಮ್ಯಾಂಗೋ, ಮತ್ತೆ ಇದರಲ್ಲಿ ಜಾಕ್ ಫ್ರೂಟ್, ಇದು ಕುಕ್ಕೀಸ್, ಮತ್ತೆ ಜಾಕ್ ಫ್ರೂಟ್ ಕೇಕ್, ಮತ್ತೆ ಜಾಕ್ ಫ್ರೂಟ್ ಇದು ಸ್ನ್ಯಾಕ್ಸ್. ಇದು ಅದು ಇದು ಹಲ್ವಾ, ಬೆಲ್ಲ, ಆಯುರ್ವೇದಿಕ್ ಬೆಲ್ಲ. ಇದು ಬೆಲ್ಲ ಅಂದ್ರೆ ಆಯುರ್ವೇದಿಕ್, ಮತ್ತೆ ಅದರಲ್ಲಿ ಖಾರದ ಟೇಸ್ಟ್ ನೋಡ್ತೀರಾ? ಇದೇನು ಹೇಳಿ ನೀವು? ಅದು ಆಯುರ್ವೇದಿಕ್ ಬೆಲ್ಲ, ಅಂದ್ರೆ ಶೀತ ಕಫಕ್ಕೆಲ್ಲ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದರಲ್ಲಿ ಉಂಟು. ಓಕೆ ಓಕೆ ಓಕೆ, ಟೇಸ್ಟ್ ಮಾಡುವ. ಆಯುರ್ವೇದಿಕ್ ಅಂದರೆ ಗೊತ್ತಿರುತ್ತಲ್ಲ ಹೆಂಗಿರುತ್ತೆ ಅಂತ, ಅದೇ ಟೇಸ್ಟ್ನಲ್ಲಿ ನಮಗೆ ಈ ಬೆಲ್ಲ ಕೂಡ ಸಿಗುತ್ತೆ. ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಹಾಗಾಗಿ ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ನೀವು ಇದನ್ನು ಕೂಡ ತಗೊಳ್ಬೋದು. ಜಾಕ್ ಫ್ರೂಟ್, ಇದು ಹಪ್ಪಳ, ಇದರಲ್ಲಿ 10 ಪೀಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು. ಕೃಷಿ ಮೇಳ, ಹಲಸು, ಮಾವು ಮತ್ತು ಆಹಾರ ಮೇಳದಲ್ಲಿ ಇಲ್ಲಿಗೆ ನೀವು ಕಾಂಚೀಪುರಂ ಸೀರೆ ಆಗಿರ್ಬೋದು, ರೇಷ್ಮೆ ಸೀರೆ ಆಗಿರ್ಬೋದು, ಬನಾರಸ್ ಸೀರೆ ಆಗಿರ್ಬೋದು, ಈ ರೀತಿಯಾದ ಸೀರೆಗಳನ್ನ ತಗೊಂಡು ಬಂದ್ರಿ ಅಂತ ಹೇಳಿದ್ರೆ
ಸ್ಪಾಟಲ್ಲೇ ಅಮೌಂಟನ್ನು ಕೊಡ್ತಾರೆ. ಸರ್ ಇದ್ದಾರೆ, ಮಾತಾಡ್ಸೋಣ, ಸ್ವಲ್ಪ ಡೀಟೇಲ್ ಕೇಳೋಣ. ನಮಸ್ತೆ ಸರ್. ಹಲೋ, ನಿಮ್ಮ ಹೆಸರು? ಅಭಿಷೇಕ್ ಅಂತ. ಹೇಳಿ ಮೇಡಮ್, ನಮ್ಮ ಹಳೆ ಕಾಂಜೀವರಂ ಸ್ಯಾರಿಗಳು, ಬನಾರಸ್ ಸ್ಯಾರಿ, ಟಿಶ್ಯೂ, ಬ್ರೊಕೆಟ್ ತೊಗೊಬಂದರೆ ಒಳ್ಳೆ ಬೆಲೆ ಕೊಡ್ತೀವಿ. ಅಲ್ಲಿ ಹರಿದು ಚಿಂದಿ ಆಗಿದ್ರು ಸಹ ತೊಗೊಂಡು ದುಡ್ಡು ಕೊಡ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದಿಷ್ಟು ತರಕಾರಿ ಬೀಜಗಳ ಸ್ಟಾಲ್ ಅನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಎಷ್ಟೊಂದು ವೆರೈಟಿ ಆಗಿರೋ ತರಕಾರಿ ಬೀಜಗಳು ನಿಮಗೆ ಇಲ್ಲಿಗೆ ಬಂದ್ರೆ ಸಿಗುತ್ತೆ ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ಗಣೇಶ್. ಓಕೆ ಸರ್, ಹೇಳಿ ನಿಮ್ಮ ಸ್ಟಾಲ್ ಬಗ್ಗೆ. ಅದೇ ನಮ್ದೆಲ್ಲ ಅಂದ್ರೆ ಊರಿದ್ದೇ ಇರೋದೆಲ್ಲ ತರಕಾರಿ ಬೀಜಗಳು. ಅಂದ್ರೆ ಎಷ್ಟು ವೆರೈಟಿ ತರಕಾರಿ ಬೀಜ ಇದೆ? ವೆರೈಟಿ ಅಂದ್ರೆ 40 ಐಟಮ್ ಉಂಟು, ಬೇರೆ ಬೇರೆ ಐಟಮ್ ಎಲ್ಲ. ಕೆಲವು ಬೇರೆ ಬೇರೆ ತುಪ್ಪದ ಹೀರೆಕಾಯಿ ಅಂತ, ಬಿಳಿ ಬದನೆ ಅದೆಲ್ಲ ಸಿಗುದಿಲ್ಲ ನಿಮ್ಗೆ ಇಲ್ಲಿ. ನಮಗೆ ಸಿಗದಂತಹ ಹೌದು, ತುಂಬಾ ರೇರ್ ಆಗಿರುವಂತದ್ದು ಇಲ್ಲಿ ಸಿಗುತ್ತೆ. ತರಕಾರಿ ಎಲ್ಲ ಉಂಟು ಇಲ್ಲಿ ಸುಮಾರು ನಮೂನೆ. ಓಕೆ, ಥ್ಯಾಂಕ್ ಯು ಸರ್. ಹಾಗೇನೆ ಸ್ವಲ್ಪ ಮುಂದೆ ಹೆಜ್ಜೆ ಹಾಕಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಪುಟಾಣಿ ಮಕ್ಕಳಿಗೆ, ನಿಮ್ಮ ಜೊತೆ ಬರುವಂತಹ ಮಕ್ಕಳಿಗೆ ಬೇಕಾಗುವಂತಹ ಒಂದಿಷ್ಟು ಐಟಮ್ಗಳ ಸ್ಟಾಲ್ ಅನ್ನ ನೀವು ನೋಡಬಹುದು. ಬುಕ್ಸ್ ಇದೆ, ಹಾಗೇನೆ ಆಟಿಕೆಗಳಿದೆ, ಇವೆಲ್ಲವೂ ಕೂಡ ಮಕ್ಕಳಿಗೆ ಬೇಕಾಗುವಂತಹ ಸ್ಟಾಲ್. ನೋಡ್ಬೋದು ಹೇಗಿದೆ ಅನ್ನುವಂಥದ್ದು. ಮ್ಯಾಜಿಕ್ ಪುಸ್ತಕ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಎಷ್ಟು ಸಾರಿ ಬರೆದ್ರೆ ಕೂಡ ಪುನಃ ಪುನಃ ಬರೆಯಬಹುದಂತ ಪುಸ್ತಕಗಳು ಕೂಡ ನಿಮಗೆ ಈ ಒಂದು ಸ್ಟಾಲ್ನಲ್ಲಿ ಸಿಗುತ್ತೆ. ಮಕ್ಕಳು ಬಂದರು ಅಂತ ಹೇಳಿದರೆ ಅವರಿಗೇನು ಇಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಇಲ್ಲಿಗೆ ಮಕ್ಕಳಿಗೆ ಬೇಕಾಗುವಂತಹ ಆಟಿಕೆಗಳಿದೆ, ಒಂದಿಷ್ಟು ಕಲಿಕೆಗೆ ಬೇಕಾಗುವಂತಹ ಸಾಮಗ್ರಿಗಳು, ಪುಸ್ತಕಗಳು, ಡ್ರಾಯಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಈ ಕಡೆ ನೋಡಿದ್ರಿ ಅಂತ ಹೇಳಿದರೆ ನಿಮಗೆ 20 ರೂಪೀಸ್ ಓನ್ಲಿ. ನೀವು ಏನನ್ನೇ ಪರ್ಚೇಸ್ ಮಾಡಿ 20 ರೂಪಾಯಿ ಮಾತ್ರ ಕೊಟ್ಟರೆ ಸಾಕು. ಇವೆಲ್ಲವೂ ಕೂಡ ನಮಗೆ ಜಾತ್ರೆಯಲ್ಲಿ ಕಾಣೋದಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ನೀವು ಈ ಹಲಸು ಮೇಳಕ್ಕೆ ಬಂದ್ರಿ ಅಂತ ಹೇಳಿದರೆ ಇಲ್ಲಿ ಕೂಡ ನಿಮಗೆ ಕೇವಲ 20 ರೂಪಾಯಿಗೆ ಎಷ್ಟೊಂದು ಐಟಮ್ಗಳಿದೆ ನೋಡಿ. ಇದರಲ್ಲಿ ಯಾವುದನ್ನೇ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಕೂಡ ನಿಮಗೆ 20 ರೂಪಾಯಿ ಮಾತ್ರ ಪೇ ಮಾಡೋದಕ್ಕೆ ಇರುವಂಥದ್ದು. ಆಟಿಕೆ ಇದೆ, ಮನೆಗೆ ಬೇಕಾಗುವಂಥ ಒಂದಿಷ್ಟು ಐಟಮ್ಗಳಿದೆ. ಪಾಟ್ಸ್ ಆಗಿರ್ಬೋದು, ಬಕೆಟ್ಸ್ ಆಗಿರ್ಬೋದು, ಕ್ಲಿಪ್ಸ್ ಆಗಿರ್ಬೋದು, ಈ ರೀತಿ ಆಗಿರುವಂಥ ಐಟಮ್ಗಳನ್ನು ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಕೃಷಿಕರಿಗೆ ಹಾಗೇನೆ ಗೃಹ ಬಳಕೆಗೆ ಅನುಕೂಲವಾಗುವಂಥ ಒಂದಿಷ್ಟು ಚೂರಿಗಳನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಗೃಹ ಬಳಕೆಗೆ ಬೇಕಾಗುವಂತಹ ಪಾತ್ರೆಗಳನ್ನು ಕೂಡ ನೀವು ನೋಡ್ಬೋದು. ಇವೆಲ್ಲದರ ಬಗ್ಗೆ ನಾವು ಡೀಟೇಲ್ಸ್ ಕೇಳೋಣ. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸುಬ್ರಹ್ಮಣ್ಯ. ಓಕೆ ಸರ್, ನಿಮ್ಮ ಸ್ಟಾಲ್ ಬಗ್ಗೆ ಹೇಳಿ ಸರ್. ಇಂದು ಮಿಲವ ಕತ್ತಿ ನೆಂಗ್ಲೆ ತಯಾರ ಉಂಟು, ಪುತ್ತೂರ್ದ ಕತ್ತಿ ಮೂಲು ಕತ್ತಿ ಬೀಸತ್ತಿ ಪೂರ ಉಂಡು. ಪಂಚದ ಕತ್ತಿ, ಮಲ್ಲ ಕತ್ತಿ, ಎಲ್ಲೆ ಕತ್ತಿ ಪೂರ ಎಂಗ್ಲೆ ತಯಾರ ಉಂಟು ಪುತ್ತೂರ್ದ ಪೂರ. ಚೂರಿ ಡೇತ್ ವೆರೈಟಿ ಉಂಟು ಸರ್. ಮಸ್ತ್ ಉಂಡತೆ ನಮಕ್ ಎಕ್ಸೆಲ್ದ ಬ್ಲೇಡ್ ಉಂಡು, ಮಿಲವದ ಒಟ್ಟು ಕತ್ತಿ ಲಂಚನೆ ಮಿಲವದ ಗಾಡಿ ಪ್ಲೇಟ್ದ ಪೂರ ಉಂಡು. ಪೂರ ಎಂಗ್ಲೆ ತಯಾರ ಪುತ್ತೂರ್ದ ತಯಾರ ಉಂಟು. ಓಕೆ, ಥ್ಯಾಂಕ್ ಯು. ಹಿಂದೆಲ್ಲ ಮಾವಿನಕಾಯಿಯ ಸೀಸನ್ ಅಲ್ಲಿ ಉಪ್ಪಿನಕಾಯಿ ಮಾಡಿದಾಗ ಭರಣಿಯಲ್ಲಿ ಉಪ್ಪಿನಕಾಯಿಯನ್ನ ಹಾಕಿ ಇಡ್ತಾ ಇದ್ರು. ನಮಗೆ ಅದೆಲ್ಲ ನೋಡಿ ಗೊತ್ತಿದೆ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಭರಣಿಗಳಲ್ಲಿ ಕೂಡ ಸ್ವಲ್ಪ ಸ್ಪೆಷಲ್ ಆಗಿರುವಂತಹ ಡಿಸೈನ್ ನಲ್ಲಿರುವಂತಹ ಭರಣಿಗಳು ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದೆ. ನೀವು ಇಲ್ಲಿಗೆ ವಿಸಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇದನ್ನ ಕೂಡ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದಿಷ್ಟು ಸ್ಪೆಷಲ್ ಆಗಿರುವಂಥ ಐಟಮ್ ಅನ್ನ ಮಾಡ್ತೀವಿ, ಅದನ್ನ ಹಾಕಿಡೋದಕ್ಕೆ ಸೂಪರ್ ಆಗಿರುವಂಥ ಭರಣಿ ಬೇಕು ಅಂತ ಹೇಳಿದ್ರೆ ನೋಡ್ಬೋದು ನೀವು, ಇಲ್ಲಿ ನಿಮಗೆ ಸಿಗುತ್ತೆ. ಉಪ್ಪಿನಕಾಯಿ ಹಾಕಿಡೋದಕ್ಕೆ, ಕೆಲವರು ಉಪ್ಪು ಹಾಕಿಡೋದಕ್ಕೆ, ಹೀಗೆ ಮನೆಯಲ್ಲಿರುವಂತಹ ಗೃಹ ಬಳಕೆಗೆ ಬೇಕಾಗುವಂಥ ಒಂದಿಷ್ಟು ಐಟಮ್ಗಳನ್ನ ಹಾಕಿಡೋದಕ್ಕೆ ನಿಮಗೆ ಇಲ್ಲಿ ಭರಣಿಗಳು ಕೂಡ ಸಿಗುತ್ತೆ. ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ರೆ ಎಲ್ಲ ಸೈಜ್ನಲ್ಲಿ ಹಾಗೇನೆ ಬೇರೆ ಬೇರೆ ಡಿಸೈನ್ನಲ್ಲಿ ಕೂಡ ನಿಮಗೆ ಇಲ್ಲಿ ಭರಣಿ ಸಿಗುತ್ತೆ. ನೋಡಿ, ಇದೊಂದು ನೋಡಿ, ತುಂಬಾನೇ ಡಿಫ್ರೆಂಟ್ ಆಗಿರುವಂಥದ್ದು. ಹಾಗಾಗಿ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಇವುಗಳನ್ನ ಕೂಡ ಪರ್ಚೇಸ್ ಮಾಡ್ಬೋದು. ಪೇಟೆಗೆ ಬಂದ್ವಿ ಅಂತ ಹೇಳಿದ್ರೆ ಒಂದು ಡ್ರೆಸ್ ಅಂತೂ ಬೇಕೇ ಬೇಕು. ಇದು ಹೆಣ್ಣು ಮಕ್ಕಳು ಯೋಚನೆ ಮಾಡುವಂಥದ್ದು. ಹಲಸು ಹಣ್ಣು ಮೇಳಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಏನು ಸಿಗುತ್ತೆ, ನಮಗೆ ಡ್ರೆಸ್ ಸಿಗುತ್ತಾ ಅಂತ ಯೋಚನೆ ಮಾಡೋರು ಚಿಂತೆ ಮಾಡಬೇಕಾಗಿಲ್ಲ. ಇಲ್ಲಿ ನಿಮಗೆ ಸಾರಿ ಸಿಗುತ್ತೆ, ಟಾಪ್ಸ್ ಸಿಗುತ್ತೆ, ನೈಟಿ ಸಿಗುತ್ತೆ. ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಅನಿತಾ ಅಂತೇಳಿ. ಎಲ್ಲಿಂದ ಬಂದಿರೋದು? ಇಲ್ಲಿ ಉಪ್ಪಿನಂಗಡಿಯಿಂದ. ಉಪ್ಪಿನಂಗಡಿಯವರು. ಓಕೆ, ನಿಮ್ಮ ಸ್ಟಾಲ್ ಬಗ್ಗೆ ಹೇಳಿ. ನಮ್ಮ ಸ್ಟಾಲಲ್ಲಿ 250 ರೂಪಾಯಿಂದನೂ ಟಾಪ್ಸ್ ಮತ್ತೆ ನೈಟಿ ಮತ್ತೆ ಬ್ಲೌಸ್ ಪೀಸು ಸ್ಯಾರಿ ಎಲ್ಲ ಸಿಗುತ್ತೆ. ನಿಮಗೆ ಒಳ್ಳೆ ದರದೆಲ್ಲ ಸಿಗುತ್ತೆ, ಬರ್ಬೋದು ಎಲ್ಲರೂ. ಓಕೆ, ನಿಮ್ಮ ಸ್ಟಾಲ್ ಹೆಸರು ಹೇಳಿ. ನಮ್ಮ ಇದ್ರಷ್ಟು RH ಫ್ಯಾಷನ್ ಅಂತೇಳಿ, ಇದು ದೇವಸ್ಥಾನ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ ರೋಡಲ್ಲಿ ಶಾಪ್ ಇದೆ, ಚಿಕ್ಕದು ಶಾಪ್ ಇದೆ. ಇಲ್ಲಿ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದ್ರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾವು ಏನೇ ಮಾಡಿದ್ರು ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯ ಅನ್ನುವಂಥದ್ದು ಫಸ್ಟ್. ಹಾಗಾಗಿ ಇಲ್ಲಿ ನೀವು ಬಂದ್ರಿ ಅಂತ ಹೇಳಿದ್ರೆ ಕೇರಳ ಆಯುರ್ವೇದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಚಾರಗಳನ್ನ, ಯಾವುದೇ ಸಮಸ್ಯೆಗಳು ಕಾಣಿಸಿಕೊಂಡಿತ್ತು ಅಂತ ಹೇಳಿದ್ರೆ ಅದನ್ನು ದೂರ ಮಾಡೋದಕ್ಕೆ ಬೇಕಾಗುವಂತಹ ಔಷಧಿಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಅಲ್ಲಿ ಹಾಕಿದ್ದಾರೆ ನೋಡಿ, ಕೀಲು ನೋವು, ಬೆನ್ನು ನೋವು, ಸ್ನಾಯು, ಇವೆಲ್ಲದಕ್ಕೂ ಕೂಡ ಉಪಯೋಗವಾಗುವಂತ ಒಂದಿಷ್ಟು ಐಟಮ್ಗಳಿದೆ. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಬಾಬು ವೈದ್ಯರ್. ಹೇಳಿ ಸರ್. ನಮ್ಮದು ಇದು ಕೇರಳ ಪ್ರಾಡಕ್ಟ್ ಅಲ್ಲ, ಕ್ಲಾಸಿಕಲ್ ಆಯುರ್ವೇದ, ಬಟ್ ಶುದ್ಧ ಆಯುರ್ವೇದ. ಒಂದು 40 ಪ್ರಾಡಕ್ಟ್ ಇದೆ. ನೋವಿಗೆ, ಅದೇ ಥರ ಡಯಾಬಿಟಿಸ್ಗಿದೆ, ಸ್ಕಿನ್ ಡಿಸೀಸಿಗಿದೆ, ಫೇರ್ನೆಸ್ ಐಟಮ್ಸ್ಗಳಿದೆ, ಶುದ್ಧಿ ಮಾಡಿ ಪ್ರೋಸೆಸ್ ಮಾಡಿ ಅಲೋವೆರಾ, ಈ ಥರ ಕ್ಲಾಸಿಕಲ್ ಆಗಿ ಒಳ್ಳೆ ಔಷಧಿಗಳಿದೆ. ವರ್ಷ ಇಲ್ಲಿ ಜಾಕ್ ಫ್ರೂಟ್ ಮೇಳಕ್ಕೆ ಬರ್ತಾರೆ.
ಎಲ್ಲವരും ಬನ್ನಿ, ಒಳ್ಳೆ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ನಾನು ಬ್ಯಾನರ್ ಅನ್ನ ತೋರಿಸ್ತೇನೆ ನಿಮಗೆ. ನೋಡಿ, ಆಕ್ಯುಪ್ರೆಷರ್ ಫುಲ್ ಬಾಡಿ ಥೆರಪಿ ಮಿಷಿನ್ ಇದೆ ಇಲ್ಲಿ. ಸೊಂಟ ನೋವು ಇರ್ಬೋದು, ಮೂಳೆ ಸವಿಕೆ, ಕೈಕಾಲು ಹಿಡಿತ, ಮೊಣಕಾಲು ನೋವು, ಇವೆಲ್ಲದಕ್ಕೂ ಕೂಡ ನಿಮಗೆ ಇಲ್ಲಿ ಒಂದು ರೀತಿಯ ರಿಲೀಫ್ ಸಿಗುತ್ತೆ. ಮಾತಾಡ್ಸೋಣ. ಒಬ್ಬರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇವರು. ಸರ್ ಹೇಳಿ ಸರ್. ಇದು ಬೆನ್ನು ನೋವಿಗೆ ಇದರಲ್ಲಿ ನಮಗೆ 7-8 ಐಟಮ್ಸ್ ಮಾಡಬಹುದು. ಮೂಳೆ ಸವಿತಕ್ಕೆ, ನಿದ್ದೆ ಕಮ್ಮಿಗೆ, ಸೊಂಟ ನೋವಿಗೆ, ಸಕ್ಕರೆ ಕಾಯಿಲೆ, BP ಗೆ ಯಾವ ಮೆಡಿಸಿನ್ ಇಲ್ಲದೆ ಸಾಸಿವೆ ಎಣ್ಣೆಯಲ್ಲಿ ಮಾಡುವ ಇದು. ಕೊಲೆಸ್ಟ್ರಾಲ್, ವಾತ ಇತ್ಯಾದಿಗಳೆಲ್ಲ ಮಾಡುವುದು. ಯಾರು ಹೆಲ್ಪ್ ಬೇಡ, ನಮಗೆ ಮಾಡ್ಬೋದು. ಇದು ವೆಯ್ಟ್ಲೆಸ್ 7 ಅಟ್ಯಾಚ್ಮೆಂಟ್ ಇದೆ. ಇದು ಹೊಟ್ಟೆ ಕಮ್ಮಿ ಮಾಡಲಿಕ್ಕೆ, ಇದು ಶುಗರ್ ಕಮ್ಮಿ ಮಾಡಲಿಕ್ಕೆ, ಇದು ನಿದ್ದೆ ಕಮ್ಮಿ ಆದ ತಲೆಗೆ ಇದಕ್ಕೆಲ್ಲ ಮಾಡಲಿಕ್ಕೆ. ಹೆಂಗಸರಿಗೆ ಆದರೆ ಬಟ್ಟೆ ಹಾಕಿ ಮಾಡಬೇಕು. ಇದು ಮಕ್ಕಳಿಗೆಲ್ಲ ಮಗಕ್ಕೆ ಕಲೆ ಇದೆಲ್ಲ ಇದ್ರೆ ಕ್ರೀಮ್ ಹಾಕಿ ಮಾಡಬೇಕು. ಇದು ಶೋಲ್ಡರ್ ನೋವು, ಕುತ್ತಿಗೆ ನೋವು, ಕಂಕಲ್ ನೋವಿಗೆಲ್ಲ ಇದ್ರೆ ಇದು ಮಾಡ್ಬೋದು. ಇದು ಎಜುಕೇಶನ್, ಮೆಮರಿ ಪಾಯಿಂಟಿಗೆ, ಮಕ್ಕಳಿಗೆ ನೆನಪು ಶಕ್ತಿ ಕಮ್ಮಿ ಇದ್ದವರಿಗೆಲ್ಲ ಮಾಡ್ಬೋದು. ಕೈಯಲ್ಲಿ ಮಾಡೋದು. ಓಕೆ, ಇವರಿಗೆ ಏನೀಗ ಮಾಡ್ತಾ ಇದ್ದೀರಿ? ಈಗ ಇವರಿಗೆ ಸೊಂಟ ನೋವಿಗೆ ಬೇಕಾಗಿ ಮಾಡ್ತಾ ಇದ್ದೇನೆ. ಓಕೆ, ಇದಕ್ಕೆ ಒಂದು ಮಿಷನ್ಗೆ ಎಷ್ಟು ಇರುತ್ತೆ ಸರ್ ರೇಟ್ ವೈಸ್? ಇದಕ್ಕೆ ಆ್ಯಕ್ಚುಯಲ್ ರೇಟ್ ಇಲ್ಲಿ ನಿಮಗೆ ಗೌರ್ಮೆಂಟಿಂದ 2,000 ರೂಪಾಯಿ ಫ್ರೀ ಇದೆ. ಇದು 5,000 ಚಿಲ್ಲರೆ ಇದೆ. 1 ವರ್ಷ ಗ್ಯಾರಂಟಿ ಇದೆ, 3 ವರ್ಷ ಸರ್ವಿಸು ಇದೆ. ಉಡುಪಿಯಲ್ಲಿ ಎಂಬ ಸರ್ವಿಸ್ ಸೆಂಟರ್ ಇದೆ, ಮಂಗಳೂರಿನಲ್ಲೂ ಇದೆ. ಓಕೆ, ಇದನ್ನ ತಕೊಂಡ್ರೆ ಇವಾಗ ದಿನದಲ್ಲಿ ಒಂದ್ಸಾರಿ ಮಾಡ್ಬೇಕು ಆ ತರನ ಹೇಗೆ ಅಂತ? ಒಂದು ಸರಿ ಮಾಡಬೇಕು. ಇದು ಎಷ್ಟು ಮಾಡೋದು ಟೈಮ್ ಅಂತ ಇದೆಯಾ? 2 ಟೈಮ್ಸ್, 2 ನಿಮಿಷ. ಇದು ಶುಗರ್ ಇದ್ದವರಿಗೆ 2 ಕೈಗೆ 4 ನಿಮಿಷ, 2 ಕಾಲಿಗೆ 4 ನಿಮಿಷ, 8 ನಿಮಿಷ. ಅದು ಅವರು 3 ದಿವಸ ಚೆಕ್ ಮಾಡುವಾಗ ನಾರ್ಮಲ್ ಇರ್ತದೆ. ಮತ್ತೆ ಮೆಡಿಸಿನ್ ಬೇಡ. ಮತ್ತೆ ಶುಗರ್ BP ಹೋಗ್ಲಿಕ್ಕಿಲ್ಲ, ಕಂಟ್ರೋಲ್ ಡೈಲಿ ಮಾಡಬೇಕು. ಅದು ವಾರಕ್ಕೊಂದು 3 ಸರಿ ಮಾಡಿದ್ರೆ ತಿರುಗಿ ಬರ್ತದೆ. ಶುಗರ್ BP ಹೋಗೋ ಚರಿತ್ರೆ ಇಲ್ಲ. ಓಕೆ ಸರ್, ಹೇಗಿದೆ ಸರ್? ಹೇಗೆ ಅನಿಸ್ತಾ ಉಂಟು? ರಿಲೀಫ್ ಅನಿಸ್ತಾ ಇದ್ದ? ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಹೇರ್ ಬಗ್ಗೆ ತುಂಬಾನೇ ಯೋಚನೆ ಮಾಡೋರು ಜಾಸ್ತಿ ಯೋಚನೆಯನ್ನ ಬಿಟ್ಟು ಇಲ್ಲಿಗೆ ಬನ್ನಿ. ಯಾಕೆಂತ ಹೇಳಿದ್ರೆ, ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಈ ಒಂದು ಬಾಟ್ಲಿ ನಿಮಗೆ ಮ್ಯಾಜಿಕ್ ಅನ್ನ ಮಾಡುತ್ತೆ. ಎಸ್, ನೋಡ್ಬೋದು ನೀವು. ಆದಿವಾಸಿ ಮಾರುತಿ ಹರ್ಬಲ್ ಹೇರ್ ಆಯಿಲ್ ನವರು. ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಹೇಳಿ ನಿಮ್ಮ ಪ್ರಾಡಕ್ಟ್. ಇದು ಆದಿವಾಸಿ ಮಾರುತಿ ಹರ್ಬಲ್ ಹೇರ್ ಆಯಿಲ್ ಅಂತ. ಇದು ಕೂದಲು ಉದ್ರಲ್ಲ, ಹಗರಾಗಲ್ಲ, ಟುಂಡಾಗಲ್ಲ, ಉದ್ರೋ ಕೂದಲೆಲ್ಲ ಸ್ಟಾಪ್ ಆಗುತ್ತೆ ಮತ್ತು ರೀಗ್ರೋತ್ ಮಾಡಿ ಕೂದಲು ಬೆಳಿತಾನೆ ಇರುತ್ತೆ. ಬಾಲ್ ಡೇಟ್ ಇದ್ರೂ ಹೊಸ ಕೂದಲು ಬರುತ್ತೆ. ಇದರಲ್ಲಿ ಯಾವ ಥರ ಸೈಡ್ ಎಫೆಕ್ಟ್ ಇರಲ್ಲಪ್ಪ. ಇದು 108 ಗಿಡಮೂಲಿಕೆಯಿಂದ ಸ್ವಂತ ಕಾಯಿಸಿ ತೆಗ್ದಿರೋವಂಥದ್ದು ಪ್ರಾಡಕ್ಟ್. ಇದು ಸಣ್ಣ ಮಕ್ಕಳಿಂದ ದೊಡ್ಡವ್ರು ಬೇಕಾ ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು. ಇದರಲ್ಲಿ ನಲ್ಲಿಕಾಯಿ, ದಾಸವಾಳ, ಸೀಗೆಕಾಯಿ, ಮಂತಿ ಬೇರು, ಲೋಳೆಸರು, ಭೃಂಗರಾಜ್, ಬರ್ಮಿ, ಜಟಮಾಸಿ, ಆಮ್ಲ, ತುಳಸಿ, ಪ್ಯೂರ್ ಕೋಕೋನಟ್ ಆಯಿಲ್ ಮತ್ತು ಅಲ್ಲೆಣ್ಣೆ. ಇದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಕೂದಲು ಮಾತ್ರ ಬೆಳಿಲಿಕ್ಕೆ ಇದು ಎಣ್ಣೆ ತಯಾರು ಮಾಡಿರೋಂಥ ಪ್ರಾಡಕ್ಟ್ ಇದು. ತಾವು ಬನ್ನಿ, ವಿಸಿಟ್ ಮಾಡಿ ನೋಡಿ. 100% ರಿಸಲ್ಟ್ ಇರುತ್ತೆ. ನಿಮ್ಮಿಂದಾನೇ 100 ಕಸ್ಟಮರ್ ಸಿಗುತ್ತೆ. ಓಕೆ, ಇಲ್ಲಿಂದ ಏನಾದರೂ ಪರ್ಚೇಸ್ ಮಾಡಿದ್ರೆ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಏನಾದರೂ ಕೊಡ್ತಿದ್ದೀರಾ? ಹೌದು ದೇವ್ರೆ, 300 ರೂಪಾಯಿ ಡಿಸ್ಕೌಂಟ್ ಉಂಟು. ಇದು ಆನ್ಲೈನ್ ಪ್ರೈಸ್ ನಮ್ದು 1,500 ಇರುತ್ತೆ. 300 ರೂಪಾಯಿ ಡಿಸ್ಕೌಂಟ್ ಉಂಟು. ಗ್ಯಾರಂಟಿ ಆಗಿ ನೀವು ನೋಡಿ ರಿಸಲ್ಟ್ನ. ನೀವೇ 100 ಕಸ್ಟಮರ್ ಕೊಡ್ತೀರ, ಅಷ್ಟು ಗ್ಯಾರಂಟಿ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್. ಖಾದಿ ಟಾಪ್ಸ್ ಬೇಕು ಅಂತ ತುಂಬಾ ಜನ ತುಂಬಾ ಶಾಪ್ಗಳಿಗೆ ಅಲೆದಾಟವನ್ನ ಮಾಡಿರ್ತೀರಾ. ಬಟ್ ಅಲ್ಲಿಗೆಲ್ಲ ಹೋಗೋದನ್ನ ಬಿಟ್ಟು ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಚೆನ್ನಾಗಿರುವಂತಹ ಖಾದಿ ಡ್ರೆಸ್ಗಳು ಇಲ್ಲಿ ಸಿಗುತ್ತೆ. ಮಾತಾಡಿಸ್ತೇನೆ. ನಮಸ್ತೆ ಸರ್, ನಿಮ್ಮ ಹೆಸರು? ಮೇಡಮ್ ನಮಸ್ತೆ, ಸಚಿನ್ ಅಂತ ಮೇಡಮ್. ಬೆಂಗಳೂರಿಂದ ಬಂದಿರೋದು. ಒಂದು ನಾಗರಭಾವಿ ಮಹಾಲಕ್ಷ್ಮಿ ಕಲೆಕ್ಷನ್ಸ್ ಅಂತ ಶಾಪ್ ಇದೆ ಮೇಡಮ್. ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಖಾದಿ ಟಾಪ್ ಸಿಗುತ್ತೆ, ಮತ್ತೆ ಚಿಲ್ಡ್ರನ್ಸ್ ಕಿಡ್ಸ್ ಟ್ರೆಡಿಷನಲ್ ವೇರ್ ಸಿಗುತ್ತೆ ಮೇಡಮ್. ನೋಡಿ ಮೇಡಮ್, ಪ್ಯೂರ್ ಖಾದಿ ಕಾಟನ್ ಟಾಪ್ಸ್, ಎಂಬ್ರಾಯ್ಡರಿ ಟಾಪ್ ಬರುತ್ತೆ ಮೇಡಮ್. 500ಗೆ ಪ್ರೊವೈಡ್ ಮಾಡ್ತಿದ್ದೀವಿ ಕಸ್ಟಮರ್. ಮಕ್ಕಳ ಡ್ರೆಸ್ ಮೇಡಮ್, ಇದು ಕಿಡ್ಸ್ ಎತ್ನಿಕ್ ವೇರ್ ಬಂದು ಟ್ರೆಡಿಷನಲ್ ಮೇಡಮ್. ಇದು 1 ತಿಂಗಳು ಪಾಪುಯಿಂದ ಅಪ್ ಟು 15 ಇಯರ್ಸ್ ತನಕ ಸಿಗುತ್ತೆ ಮಕ್ಕಳದು. ಇದು 550 ಇಂದ ಸ್ಟಾರ್ಟ್ ಮೇಡಮ್. ಇದರಲ್ಲೇ ಕಲರ್ಸು, ಸೈಜಸ್ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಇವಾಗ ಎಷ್ಟು ವರ್ಷದ ಮಕ್ಕಳು? ಮೇಡಮ್ 1 ತಿಂಗಳು ಪಾಪುಯಿಂದ ಅಪ್ ಟು 15 ಇಯರ್ ಮಕ್ಕಳು ಗಂಟ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಶಾಖ ಕೊಡಲಿಕ್ಕೆ ಒಂದು ಬೆಸ್ಟ್. ಅದು ಬಟ್ಟೆ ಹಾಕಿ ಬಿಸಿನೀರು ಮುಚ್ಚಿ ಕೈ ಗಲೀಜು ಮಾಡೋದು ಅವಶ್ಯಕತೆ ಇಲ್ಲ. ಸುಮ್ಮನೆ ಹಾಕಿ ಸೂಪರ್ ಆಗಿದೆ. ಅದನ್ನೊಮ್ಮೆ ಓಪನ್ ಮಾಡಿ ತೋರಿಸಿ ಸರ್. ಹೆಂಗೆ ವೀಕ್ಷಕರೇ, ನೀವು ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಒಂದು ಐಟಮ್ ಅನ್ನ ನೋಡಿ, ಏನಪ್ಪಾ ಇದು ಅಂತ ನಿಮಗೆ ಯೋಚನೆ ಆಗುತ್ತೆ. ಬಟ್ ಇವ್ರು ಹೇಳ್ತಾರೆ ನೋಡಿ. ಹೇಳಿ ಸರ್. ಇದು ಚಳಿಗಾಲದಲ್ಲಿ ಬೆಸ್ಟ್ ಐಟಮ್ಸ್. ಅಂದ್ರೆ ಶಾಖ ಕೊಡ್ಲಿಕ್ಕೆ ಇದರಲ್ಲಿ ಬಿಸಿ ನೀರು ಹಾಕ್ಬೋದು. ಅದು ಓಪನ್ ಮಾಡಿ ಇದನ್ನು ಹಾಟ್ ವಾಟರ್ ಹಾಕಿ, ಹಾಟ್ ವಾಟರ್ ಕೋಲ್ಡ್ ವಾಟರ್ ಬೇಕಿದ್ರೆ ಹಾಕ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಂತರ ಫುಲ್ ಟೈಟ್ ಮಾಡಿ ಏರ್ ಟೈಟ್ ಮಾಡ್ಕೊಳ್ಬೇಕಾ. ನಂತರ ಕೈ ನೋಡಿ, ಕೈ ಬಿಸಿ ಬಿಸಿ ಅದೇ. ಇದು ಏನಾಗುತ್ತೆ, ನಮ್ಮ ಮೈಯಲ್ಲಿ ಮೈಕೈ ನೋವು ಅದು ಇದೆಲ್ಲ ಇದ್ರೆ ಹೊರಟೋಗುತ್ತೆ. ಶಾಖ ಕೊಡೋದಕ್ಕೆ ಬೆಸ್ಟ್ ಆಗಿದೆ. ಮೊದಲಿನ ಜನರು ಏನು ಮಾಡ್ತಾ ಇದ್ರು, ಬಟ್ಟೆಯಲ್ಲಿ ನೀರು ಬಿಸಿಲು ಹಾಕಿ ಹಿಂಡಿ ಮಾಡ್ತಾರೆ. ಇದು ಹಾಗಲ್ಲ. ಯಾಕಂದ್ರೆ ಈಗಿನ ಜನರೇಷನ್ ಚೇಂಜ್ ಆದ್ರಲ್ಲ, ಆ ಟೈಪಿಗೆ ಮಾಡಿರೋದು. ಜಾಸ್ತಿ ಕೆಲಸ ಇಲ್ಲ, ಅದರಲ್ಲಿ ನೀರು ತುಂಬಿಸೋದು, ಶಾಖ ಕೊಡೋದು. ಓಕೆ ಸರ್, ಅಲ್ಲಿರೋದನ್ನ ಹೇಳಿ ನಮಗೆ. ತರಕಾರಿ ತಂದಿಟ್ಟಿದ್ದಾರೆ.
ಇದು ಪ್ರತಿಯೊಂದು ತರಕಾರಿಯನ್ನು ಕಟ್ ಮಾಡುವಂಥ ಪ್ರಾಡಕ್ಟ್ ನೋಡಿ, ಹೀಗಿರುತ್ತೆ ಪ್ಯಾಕಿಂಗ್ ಪೀಸು. ಓಕೆ, ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ, ರಿಮೂವ್ ಆಯಿತು. ಈಗ ನಮಗೆ ಬೆಂಡೆಕಾಯಿ ತಗೊಳ್ಳಿ, ಬೆಂಡೆಕಾಯಿನ ಕಟ್ ಮಾಡಬೇಕು ಅಂತ ಈಗ ಪಲ್ಯ ಮಕ್ಕಳ ಹತ್ರ ಬೆಂಡೆಕಾಯಿ ಪಲ್ಯ ಬೇಕು ಅಂತ ಹುಡುಗರು ಸುಮ್ಮನೆ ಹಾಕೋದು ಒಂದೇ ಸಾರಿ 4, 5 ಪೀಸು ಕಟ್ಟಾಗುತ್ತೆ ನಿಮ್ಮಲ್ಲಿ ಫಸ್ಟ್ ಈ ಥರ. ಓಕೆ, ಈಗ ನಮಗೆ ಸ್ಕಿನ್ ಔಟ್ ಬೇಕು ಅಂತಂದರೆ, ಈಗ ನಮಗೆ ಮನೆಯಲ್ಲಿ ಕುಕ್ಕುಂಬರ್ ಬೇಕು ಅಂತಾದರೆ ಟಾಪ್ ಟು ಬಾಟಮ್ ಸ್ಕಿನ್ ಔಟ್ ಮಾಡ್ಕೊಳ್ಳಿ. ಅದನ್ನು ರೌಂಡ್ ಶೇಪ್ನಲ್ಲಿ ಕಟ್ ಮಾಡಬೇಕು ಅಂದರೆ ಫುಲ್ಲು ಸ್ಕಿನ್ ಔಟ್ ಮಾಡ್ಕೊಳ್ಳಿ. ಈಗ ಮಕ್ಕಳಿಗೆ ಕೊಯ್ಬೇಕು ಅಂದರೆ ಕತ್ತಿಯಿಂದ ಕೊಯ್ಬೇಕು ಮಾಡಬೇಕು, ತುಂಬ ಪ್ರಾಬ್ಲಮ್ಸ್ ಇದೆ. ಇದು ಏನು ಒಳಗೆ ಹಾಕೋದು, ಕೈ ತೋರಿಸಿ, ಶೋ ಹ್ಯಾಂಡ್ ಪ್ಲೀಸ್, ರಪ್ಪ 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 ಅಂತ ಕಟ್ ಮಾಡ್ಬೋದು ನೋಡಿ ಒಟ್ಟಿನ. ಆಮೇಲೆ ಸೆಕೆಂಡ್ ನೋಡಿ, ಬೀನ್ಸ್ ಇದೆಯಲ್ಲ, ಬೀನ್ಸನ್ನು ಹಾಕಿ ರಪ್ಪ ಒಂದೊಂದು ಪೀಸ್ ಕ್ವಾಂಟಿಟಿ ಇಡ್ಬೋದು, 3-4 ಪೀಸ್ ಎಲ್ಲ ಇಡ್ಬೋದು, ಆಯಿತಾ. ಹಾಕಿ ರಪ್ಪ 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 ಅಂತ ಕಟ್ ಮಾಡ್ಬೋದು. ಕಟ್ ಮಾಡುವ ಸಂದರ್ಭದಲ್ಲಿ ಮೇಯ್ನ್ ಪಾಯಿಂಟು ಈ ಲಾಕನ್ನು ಹಿಂದ್ಗಡೆ ಬ್ಲಾಕ್ ಆಗುತ್ತೆ. ಅದರಿಂದ ಈಗ ನಮಗೆ ಪೊಟೇಟೊ ಸ್ಕಿನ್ ಔಟ್ ಮಾಡಬೇಕು ಅಂತಂದರೆ ಸ್ಕಿನ್ ಔಟ್ ಮಾಡ್ಕೊಳ್ಳಿ, ಸಿಪ್ಪೆ ತೆಗಿಬೋದು ಫಸ್ಟು. ಆಮೇಲೆ ನಮಗೆ ಮಕ್ಕಳಿಗೆ ಚಿಪ್ಸು ನೋಡಿ, ಮಕ್ಕಳಿಗೆ ಚಿಪ್ಸು ಅದು ಉದ್ದ ಚಿಪ್ಸ್ ಬೇಕಿದ್ರೆ ಉದ್ದ ಚಿಪ್ಸು, ಈ ರೌಂಡ್ ಶೇಪ್ ಬೇಕು ಅಂತಂದರೆ ರೌಂಡ್ ಶೇಪ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಪೊಟೇಟೊ ಚಿಪ್ಸನ್ನು ಕೂಡ ಮಾಡ್ಬೋದು, ಈಸಿ ಆಗುತ್ತೆ. ಕ್ಯಾಬೇಜ್ ನೋಡಿ ದೊಡ್ಡದು, ಅದು ಹೆಂಗೆ? ಕ್ಯಾಬೇಜ್ ಟು ಈಸಿ ನೋಡಿ. ಕ್ಯಾಬೇಜನ್ನು ಹೀಗೆ ಇಟ್ಕೊಳ್ಬೇಕು, ಸುಮ್ಮನೆ ಹಾಕಿ ಸುಮ್ಮನೆ ಬ್ಲೇಡ್ ಥರ ಹೀಗೆ ಕಟ್ ಮಾಡ್ಕೊಂಡು ಸಾಕು. ಇನ್ನು ನಮಗೆ ಸ್ಮಾಲ್ ಸೈಜ್ ಬೇಕು ಅಂತಾದರೆ ಕತ್ತಿಯಿಂದ ಕಟ್ ಮಾಡ್ಕೊಳ್ಬೇಕು. ನೈಫ್ ತಗೊಳ್ಳಿ, ಜಸ್ಟ್ ಈಗ ಟಚ್ ಮಾಡ್ಕೊಳ್ಳಿ, ಟಚ್ ಮಾಡ್ಕೊಳ್ಳಿ. ಶೋ ಹ್ಯಾಂಡ್ ಪ್ಲೀಸ್, ಕ್ಲೀನಾಗಿ ನೈಸ್ ಆ್ಯಂಡ್ ಫೈನ್ ಚಾಪ್. ಆಮೇಲೆ ತಮಾಷೆಗೆ ಶೇವ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಆಯಿತಾ. ಹೌದು, ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿ ತರಕಾರಿ ಇದೆಲ್ಲ ಕಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕಣ್ಣಲ್ಲಿ ನೀರು ಬರಲ್ಲ, ಕೈ ಕಟ್ ಆಗೋದಿಲ್ಲ. ಟೋಟಲಿ ಸೇಫ್ ಯುವರ್ ಹ್ಯಾಂಡ್ ಆ್ಯಂಡ್ ಯುವರ್ ಬಾಡಿ. ಓಕೆ, ಈಗಿನ ಜನರೇಷನ್ ಜನರಿಗೆ ತುಂಬಾನೇ ಯೂಸ್ ಆಗುವಂತ ಐಟಮ್ ಅಂತ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಣ್ಣು ಮಕ್ಕಳಿಗೆ ಬೇಕಾಗುವಂತ ಒಂದಿಷ್ಟು ಜ್ಯುವೆಲರಿ ಐಟಮ್ಗಳನ್ನ ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡಬಹುದಾಗಿದೆ. ನೋಡಬಹುದು ನೀವು, ಸರ ಆಗಿರ್ಬೋದು, ಕಿವಿಯೋಲೆ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಮಾತಾಡಿಸ್ತೀನಿ. ನಮಸ್ತೆ ಮೇಡಮ್. ಸಾನು ಫ್ಯಾಷನ್ ಜ್ಯುವೆಲರಿ ಅಂತ ಹಾಸನಿಂದ. ನಿಮಗೆ 1 ಗ್ರಾಮ್ ಗೋಲ್ಡ್ ಮಿಕ್ಸು, ಪಂಚಲೋಹ ಬ್ಯಾಂಗಲ್ಸು, ಇಯರಿಂಗ್ಸು, ಕುಂದನ್ ಸೆಟ್ಟು, ಕುಂದನ್ ಇಯರಿಂಗ್ಸು, 1 ಗ್ರಾಮ್ ಗೋಲ್ಡ್ ಮಿಕ್ಸ್ ರಿಂಗ್ಸು, ವಂಕಿ ರಿಂಗ್ಸು ಎಲ್ಲ ಅವೈಲಬಲ್ ಇದೆ. ವಿಸಿಟ್ ಮಾಡಿ, ಚೆನ್ನಾಗಿ. ಓಕೆ, ಇಲ್ಲಿಗೆ ಬಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು, ಇಲ್ಲಾಂದ್ರೆ ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು? ಇನ್ಸ್ಟಾ ಪೇಜ್ ಇದೆ ನಮ್ದು, ಸಾನು ಫ್ಯಾಷನ್ ಜ್ಯುವೆಲರಿ ಹಾಸನ್. ಓಕೆ, ಥ್ಯಾಂಕ್ ಯು. ಕೃಷಿ ಮೇಳ, ಹಲಸು ಹಣ್ಣು ಮತ್ತು ಆಹಾರ ಮೇಳದ ಸ್ಟಾಲ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದೀವಿ. ಒಂದೊಂದೇ ಸ್ಟಾಲ್ಗಳಿಗೆ ಹೋಗ್ತೀನಿ, ಘಮ ಘಮ ಅಂತ ಇದೆ. ಇಲ್ಲಿ ಇವರೇನೋ ಮಾಡ್ತಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಶ್ರೀಕಾಂತ್ ಅಂತೇಳಿ. ನಮ್ದು ಹಲಸಿನ ಅಂಗಡಿ ಪಾಣೆಮೂಳೂರಲ್ಲಿ ಉಂಟು. ಸಾಧಾರಣ ಒಂದು 5 ವರ್ಷದಿಂದ ಹಲಸಿನ ಎಲ್ಲ ಪ್ರಾಡಕ್ಟ್ಗಳು ನಮ್ಮ ಹತ್ರ ಇದೆ. ಹಪ್ಪಳ, ಹಲಸಿನ ಹಪ್ಪಳ ಎಲ್ಲ. ಮತ್ತೆ ಇಲ್ಲಿ ಹಲಸಿನದು ಲೈವ್ ನಾವು ಮುಳ್ಕ ಅಂದರೆ ಗಾರಿಗೆ ಹೇಳ್ತೇವೆ, ಹಲಸಿನ ಗಾರಿಗೆ, ಮತ್ತೆ ಹಲಸಿನ ಕಬಾಬ್, ಮತ್ತೆ ಹಲಸಿನ ಗಟ್ಟಿ ಅಂದರೆ ಗೊತ್ತುಂಟಲ್ಲ, ಹಲಸಿನ ಗಟ್ಟಿ. ನೆಕ್ಸ್ಟ್ ಇದು ಮಂಚೂರಿ, ಅಷ್ಟು ಐಟಮ್ ನಾವು ಇಲ್ಲಿ ಮಾಡ್ತೇವೆ, ಲೈವ್ ಮಾಡ್ತೇವೆ. ಬೇರೆಲ್ಲ ಕಡೆ ಹೋಗ್ತಿರಲ್ಲ, ಜಾಸ್ತಿ ಡಿಮಾಂಡ್ ಯಾವ್ದಕ್ಕೆ ಇರುತ್ತೆ? ಇಷ್ಟು ತಿಂಡಿಗಳು ಎಷ್ಟು ಡಿಮಾಂಡ್ ಮುಳುಕ, ಹಲಸಿನ ಮುಳುಕ ಸಿಹಿ, ತಿನ್ಲಿಕ್ಕೆ ಸಹ ಸಿಹಿ ಉಂಟು, ಒಳ್ಳೆದುಂಟು. ಮತ್ತೆ ನಮ್ಮ ಮುಳುಕ ಸ್ವಲ್ಪ ಡಿಫ್ರೆಂಟ್ ಆಗಿ ಉಂಟು, ಅಷ್ಟು ನಾವು ಹೇಳ್ತೇವೆ. ಓಕೆ, ನಾವು ಇಂಗ್ರೀಡಿಯೆಂಟ್ಸ್ ಕೇಳುದಿಲ್ಲ ಸರ್, ಅದು ಸೀಕ್ರೆಟ್ ಆಗಿರಲಿ, ಹೇಳ್ತೀರಾ ನೀವು? ಅಲ್ಲಿ ಅದು ಬೇಗ ಟೇಸ್ಟ್ ಮಾಡಿ ನಿಮ್ಮ ಹಲಸಿನ, ಮತ್ತೆ ನೀವು ನಿಮ್ಮ ಗ್ರಾಹಕರಿಗೆ ಹೇಳಿ. ಓಕೆ, ಅವ್ರು ಇಂಗ್ರೀಡಿಯೆಂಟ್ಸ್ ಹೇಳಿಲ್ಲ, ತಿಂದು ನೋಡಿ ಅಂತ ಹೇಳಿದ್ರು. ತಿಂದು ನೋಡುವ, ತಿನ್ಬೋದಲ್ಲ ಸರ್? ಬಿಸಿ ಇದೆ. ಹೇಗೆ ಆಗೋದಿದೆ? ಅಕ್ಕಿ ರವೆ, ಹಲಸಿನ ಪಲ್ಪ್, ಅಕ್ಕಿ ರವೆ, ತುಪ್ಪ. ಇಂಗ್ರೀಡಿಯೆಂಟ್ಸ್ ಹೇಳ್ತಿದ್ದಾರೆ ನೋಡಿ. ಹಲಸಿನ ಅಕ್ಕಿ ರವೆ, ಹಲಸಿನ ಮತ್ತೆ ಪಲ್ಪ್, ಮತ್ತೆ ತುಪ್ಪ, ಮತ್ತೆ ಬಾಕಿದೆಲ್ಲ ಹಾಕ್ತೇವೆ. ಯಾವುದು ಮೇನ್ ಬೆಲ್ಲದ ಹುಡಿ, ಅದೆಲ್ಲ ಹಾಕಿ ಮಾಡುದು. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಇಲ್ಲಿಗೆ ಬರ್ತಿರೋ ಅವ್ರು ಖಂಡಿತವಾಗ್ಲೂ ಈ ಒಂದು ಸ್ಟಾಲ್ಗೆ ವಿಸಿಟ್ ಮಾಡಿ. ಇಲ್ಲಿ ಅವ್ರು ಹೇಳಿದ್ರಲ್ಲ ಯಾವೆಲ್ಲ ವೆರೈಟಿ ಆಗಿರುವಂತಹ ತಿಂಡಿಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ, ಅದನ್ನು ಕೂಡ ಟೇಸ್ಟ್ ಮಾಡಿ. ಅದರ ಜೊತೆಗೆ ಮುಳ್ಕ ಕೊಟ್ಟಿದ್ದಾರೆ ನನಗೆ, ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಟೇಸ್ಟ್ ಮಾಡಿ. ಅದರ ಜೊತೆಗೇನೆ ಇವಾಗಿನ ಸೀಸನ್ನಲ್ಲಿ ಆಗಿರುವಂತಹ ಒಂದಿಷ್ಟು ಫುಡ್ಗಳನ್ನು ಕೂಡ ಇಟ್ಟಿದ್ದಾರೆ. ಹಲಸಿನಿಂದ ಮಾಡಿದಂಥ ಒಂದಿಷ್ಟು ಐಟಮ್ಗಳನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಹಾಗಾಗಿ ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ತಪ್ಪದೆ ಈ ಸ್ಟಾಲ್ಗೆ ಕೂಡ ವಿಸಿಟ್ ಮಾಡಿ. ನೀವು ಹಲಸು ಮೇಳಕ್ಕೆ ವಿಸಿಟ್ ಮಾಡಿದ್ರಿ ಅಂತ ಹೇಳಿದರೆ ನಿಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ಜ್ಯೂಸ್ಗಳಿದೆ, ತಿಂಡಿ ತಿನ್ನೋದಕ್ಕೆ ಒಂದಿಷ್ಟು ಫುಡ್ಗಳು ಕೂಡ ಇದೆ. ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಮಿಲೆಟ್ ಜ್ಯೂಸ್ ಇದೆ, ಹಾಗೇನೆ ವೆರೈಟಿ ಆಗಿರುವಂತಹ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ಜ್ಯೂಸ್ಗಳನ್ನ ಇಲ್ಲಿ ಸರ್ವ್ ಮಾಡ್ತಾರೆ.
ಎಷ್ಟೊಂದು ವೆರೈಟಿ ಆಗಿರೋ ಜ್ಯೂಸ್ ಇದೆ ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ರಾಜೇಶ್ ಅಂತ. ನಾವು ಕುಂದಾಪುರದಿಂದ ಬಂದಿದ್ದೇವೆ. ನಮ್ಮ ಹತ್ರ ಪ್ರೋಟೀನ್ ಮತ್ತು ವಿಟಮಿನ್ ಜ್ಯೂಸ್ ಇದೆ, ಸಿರಿಧಾನ್ಯ ಜ್ಯೂಸ್ ಇದೆ, ಎಳ್ಳು ಜ್ಯೂಸ್ ಇದೆ, ರಾಗಿ ಜ್ಯೂಸ್ ಇದೆ, ಹೆಸರುಕಾಳು ಜ್ಯೂಸ್ ಇದೆ, ಮತ್ತೆ ಅಂಜೂರ ಮಿಲ್ಕ್ ಶೇಕ್ ಇದೆ, ಬಾಳೆಹಣ್ಣಿನ ರಸಾಯನ ಇದೆ, ಮಜ್ಜಿಗೆ ಇದೆ, ಪುನರ್ಪುಳಿ ಜ್ಯೂಸ್ ಇದೆ, ಎಲ್ಲ ವೆರೈಟಿಯ ಥರದ ಜ್ಯೂಸ್ ಇದೆ ನೋಡಿ. ಎಲ್ಲ ಜ್ಯೂಸಿಗೆ 30 ರೂಪಾಯಿ, ರೇಟ್ ಕಡಿಮೆ, ತುಂಬ ಒಳ್ಳೆ ಟೇಸ್ಟ್ ಇದೆ ಮತ್ತು ತುಂಬ ಜನ ಇಷ್ಟಪಡ್ತಾರೆ. ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗ್ತದೆ. ಬೆಲ್ಲ ಹಾಕಿ ಮಾಡಿರುವಂಥ ತುಂಬ ಒಳ್ಳೆಯದು ಜ್ಯೂಸ್ ಇದು, ಬೆಲ್ಲದಿಂದ ಮಾಡಿರೋದಲ್ಲ, ಹಾಗಾಗಿ ತುಂಬ ಒಳ್ಳೆ ಇದು ಉಂಟು. ಓಕೆ, ಥ್ಯಾಂಕ್ ಯು ಸರ್. ಹಲಸು ಮೇಳದಲ್ಲಿ ನಿಮ್ಮ ಬಾಯಿಯ ರುಚಿಯನ್ನ ಹೆಚ್ಚಿಸೋದಕ್ಕಾಗಿ ಬಿಸಿ ಬಿಸಿ ಆಗಿರುವಂತಹ ಹೋಳಿಗೆ ತಯಾರಾಗ್ತಾ ಇದೆ. ಶೋಭಿತ್ ಹಲಸಿನ ಹೋಳಿಗೆ, ಇವರು ತುಂಬಾನೇ ಫೇಮಸ್, ಮಂಗಳೂರಿನವರು. ಮಾತಾಡಿಸ್ಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಎಷ್ಟೊಂದು ವೆರೈಟಿ ಆಗಿರುವಂತಹ ಹೋಳಿಗೆ ಇದೆ ಇವತ್ತು? ಈ ಸಲ ಹಲಸಿನ ಹೋಳಿಗೆ ಇದೆ, ಮತ್ತೆ ಮಾವಿನ ಹಣ್ಣಿನ ಹೋಳಿಗೆ, ಪೈನಾಪಲ್ ಹೋಳಿಗೆ. ಓಕೆ, ಫಸ್ಟ್ ಡೇ, ಹಾಗಾಗಿ ರೆಸ್ಪಾನ್ಸ್ ಹೇಗಿದೆ? ಒಳ್ಳೇದಿದೆ ಮೇಡಮ್. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಕೊಂಡೋಗ್ತಾ ಇದ್ದಾರೆ. ಒಂದು ಹೋಳಿಗೆ ತಿಂದವರು 5, 10 ಹಾಗೆಲ್ಲ ಪಾರ್ಸಲ್ ಕೊಂಡೋಗ್ತಾ ಇದ್ದಾರೆ. ಎಸ್ಪೆಷಲಿ ಹಲಸಿನ ಹೋಳಿಗೆ ಒಳ್ಳೆ ಡಿಮಾಂಡ್ ಉಂಟು. ಬಂದವರು ತುಂಬಾ ಲೈಕ್ ಮಾಡ್ತಾ ಇದ್ದಾರೆ. ಒಂದು ತಿಂದವರು ಒಳ್ಳೇದಿದೆ. ಓಕೆ, ನೀವು ಇಲ್ಲಿ ಇದ್ರೆ ಇಲ್ಲಿ ಬಂದು ತಗೊಳ್ಬಹುದು. 3 ದಿನ ಮಾತ್ರ. ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ? ನಮಗೆ ಹೀಗೆ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು. 9739263885. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲಸಿನ ಬಿಸಿ ಬಿಸಿ ಆಗಿರುವಂತಹ ಜಿಲೇಬಿ ಕೂಡ ತಯಾರಾಗ್ತಾ ಇದೆ. ಬೇರೆ ವೆರೈಟಿ ಜಿಲೇಬಿಯನ್ನು ಟೇಸ್ಟ್ ಮಾಡಿರ್ಬೋದು. ಹಲಸಿನ ಜಿಲೇಬಿ ಅಂತ ಹೇಳಿದ್ರೆ ಸ್ವಲ್ಪ ಸ್ಪೆಷಲೇ. ಮಾತಾಡಿಸ್ತೇನೆ. ನಮಸ್ತೆ ಸರ್. ನಮಸ್ತೆ. ಇದು ಹಲಸಿನ ಹಣ್ಣಿನ ಜಿಲೇಬಿ, ಮತ್ತು ಹಲಸಿನ ಹಣ್ಣಿನ ಕಜ್ಜಾಯ, ಮತ್ತು ಹಲಸಿನ ಹಪ್ಪಳ, ಹಲಸಿನ ಚಿಪ್ಸು. ಈ ಹಲಸಿನ ಮೇಳದಿಂದ ನಮಗೆಲ್ಲ ಒಂದು ಬೀದಿ ವ್ಯಾಪಾರದವರಿಗೆ ಒಂದು ಅನುಕೂಲ ಆಗಿದೆ. ಹಾಗೆ ಈ ರೀತಿ ಮೇಳಗಳು ನಡೀತಾ ಇರಲಿ, ನಮಗೂ ಸಹ ಒಂದು ಭಾರಿ ಉಪಕಾರ ಆಗ್ತಾಯಿದೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದು ನಿಮಗೆಲ್ಲರಿಗೂ ಅಭಿನಂದನೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್, ನಿಮ್ಮ ಹೆಸರು? ಗಣೇಶ್ ಅಂತ ಹೇಳಿ ಮೇಡಮ್. ಹೇಳಿ ಸರ್, ನಿಮ್ಮ ಸ್ಟಾಲ್. ನಾವಂದರೆ ಪ್ರತಿ ವರ್ಷ ಇಲ್ಲಿ ಬರ್ತಾ ಇರ್ತೀವಿ. ನಾವು ಎಲ್ಲ ಕಡೆ ಇವೆಂಟ್ ಎಲ್ಲ ಮಾಡ್ತೇವೆ. ಈ ಹಲಸು ಮೇಳ ಅಂದರೆ ಜನರಿಗೆ ಈ ಮಳೆಗಾಲದಲ್ಲಿ ತುಂಬ ಖುಷಿ ಆಗ್ತದೆ. ಯಾಕಂದರೆ ಈ ಬೇಸಿಗೆ ಕಾಲದಲ್ಲೆಲ್ಲ ಜನರಿಗೆ ಒಂಥರ ಜಾತ್ರೆಗಳೆಲ್ಲ ಇರ್ತದೆ. ಈ ಮಳೆಗಾಲದಲ್ಲಿ ಅಂದರೆ ಹಲಸು ಮತ್ತು ಮಾವು ಅಂದರೆ ಜನರಿಗೆ ತುಂಬ ಇಷ್ಟ. ಹಾಗಾಗಿ ನಮ್ಮ ಇವೆಂಟ್ ಎಲ್ಲ ಈ ಥರ ಎಲ್ಲ ಕಡೆ ನಡೀತಾ ಇದೆ. ಆದರೆ ನಮಗೆ ಖುಷಿ, ಎಲ್ಲ ವ್ಯಾಪಾರಸ್ಥರೆಲ್ಲ ಇದ್ದಾರೆ, ನಮಗೆ ಖುಷಿ ಆಗ್ತದೆ. ವರ್ಷ ವರ್ಷ ಬರ್ತೀವಿ. ಆದರೆ ತಮ್ಮ ಎಲ್ಲರೂ ಈ ಉಪ್ಪಿನಂಗಡಿ ಗ್ರಾಮಸ್ಥರು ಎಲ್ಲರೂ ಬರಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲರೂ ಬಂದರೆ ನಮಗೆ ಖುಷಿ, ಎಲ್ಲರಿಗೂ ವ್ಯಾಪಾರ ಆಗ್ತದೆ. ಬನ್ನಿ, ಬಗೆ ಬಗೆ ಐಟಮ್ಸ್ ಎಲ್ಲ ಉಂಟು ನಮ್ಮಲ್ಲಿ, ನೋಡಿ ತಗೊಳ್ಳಿ ಖುಷಿಯಾಗಿ. ಹಲಸು ಮೇಳದಲ್ಲಿ ಮಣ್ಣಿನ ಮಡಿಕೆ ಕೊಡಿಕೆಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಒಂದಿಷ್ಟು ಅಲಂಕಾರಿಕ ವಸ್ತುಗಳು ಕೂಡ ಮಣ್ಣಿಂದ ತಯಾರಿಸಿದ್ದು ಸಿಗುತ್ತೆ. ದೇವರ ಮೂರ್ತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಸಿಗ್ತಾ ಇದೆ. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ಜಿತೇಶ್. ಓಕೆ ಸರ್, ಏನೆಲ್ಲ ಸಿಗುತ್ತೆ ಇಲ್ಲಿ ಹೇಳಿ? ಇಲ್ಲಿ ಮಣ್ಣಿನದ್ದು ಎಲ್ಲ ಐಟಮ್, ಅಡಿಗೆ ಪಾತ್ರೆ, ಡಿಸೈನ್ ಪಾತ್ರೆ ಎಲ್ಲ ಸಿಗುತ್ತೆ. ನಮ್ದು ಇಲ್ಲಿ ಉಪ್ಪಿನಂಗಡಿ, ದೂರ ಏನಿಲ್ಲ. ಅಲ್ಲಿ ಒಂದು ಬುದ್ಧಂದು ಇದು ಸ್ಟ್ಯಾಚು ಮಾಡಿದ್ರೆ ಅದು ಮಣ್ಣಿನದ್ದು. ಅಂತದ್ದೇ ಬೇರೆ ಎಲ್ಲ ಮಾಡ್ತೀರಾ ಹೇಗೆ ಅಂತ? ಬೇರೆ ಬೇರೆ ದೇವರ ಮೂರ್ತಿ ತುಂಬಾ ವೆರೈಟಿ ಉಂಟು. ಸದ್ಯಕ್ಕೆ ಇದು ಆಫ್ ಸೀಸನ್ ಅಲ್ಲ, ಹಾಗೆ ಸ್ವಲ್ಪ ವೆರೈಟಿ ಉಂಟು. ಮನೆ ಹತ್ತಿರ ಇದ್ದ ಕಾರಣ ವ್ಯಾಪಾರಕ್ಕೆ ಬಂದಿದೆ. ಓಕೆ. ಕುಂಬಾರ, ನಮ್ಮಲ್ಲಿ ಎಲ್ಲ ತರಹದ ಮಣ್ಣಿನ ಪಾತ್ರೆಗಳು ರಿಟೇಲ್ ಆ್ಯಂಡ್ ಹೋಲ್ಸೇಲ್ ದರದಲ್ಲಿ ಲಭ್ಯ ಅಂತ ಹಾಕಿದ್ದಾರೆ. ಇವರದ್ದು ಶಾಪ್ ಉಪ್ಪಿನಂಗಡಿ ಎನ್ಮಾಡಿಯಲ್ಲಿದೆ. ಹಾಗೆಯೇ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಹಾಕಿದ್ದಾರೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಹಲಸು ಮೇಳಕ್ಕೆ ಬಂದ್ರಿ ಅಂತ ಹೇಳಿದರೆ ಇಲ್ಲಿಂದ ನೀವು ಇವರು ತಯಾರು ಮಾಡುವಂಥ ಒಂದಿಷ್ಟು ಐಟಮ್ಗಳನ್ನು ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ನೋಡ್ಬೋದು ನೀವು ಎಷ್ಟೊಂದು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂತ. ಇದು ಮಣ್ಣಿನಿಂದ ಮಾಡಿರುವಂಥದ್ದು, ಅದಕ್ಕೆ ಪೇಂಟ್ ಕೊಟ್ಟಿದ್ದಾರೆ ನೋಡಿ. ರೈತರ ಕೃಷಿಗೆ ಅನುಕೂಲವಾಗುವಂತಹ ಗೊಬ್ಬರಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಅಕ್ಷಯ ಆರ್ಗ್ಯಾನಿಕ್ ಕಾಂಪೋಸ್ಟ್ ಅಂತ ಹಾಕಿದ್ದಾರೆ. ಮಾತಾಡ್ಸೋಣ. ನಮಸ್ತೆ ಸರ್. ನಾವು ಶಂಕರ್ ಅಂತ ಮೇಡಮ್. ಓಕೆ, ಏನೆಲ್ಲ ಸಿಗುತ್ತೆ ನಿಮ್ಮಲ್ಲಿ? ನಮ್ಮ ಹತ್ರ ಎಲ್ಲ ತೋಟಗಳಿಗೆ ಎಲ್ಲ ಮತ್ತೆ ನರ್ಸರಿಗಳಿಗೆಲ್ಲ ಗಿಡಕ್ಕೆ ಗೊಬ್ಬರ ಎಲ್ಲ ಸಿಗ್ತದೆ. ಎಲ್ಲ ಸಾವಯವ ಗೊಬ್ಬರ, ಕೆಮಿಕಲ್ ಯಾವುದಿಲ್ಲ, ಆರ್ಗ್ಯಾನಿಕ್ ಗೊಬ್ಬರ ಮೇಡಮ್. ಗ್ರೋ ಬ್ಯಾಗ್ ಎಲ್ಲ ಉಂಟು. ಓಕೆ, ಥ್ಯಾಂಕ್ ಯು. ಹಣ್ಣಿನ ಹೂವಿನ ಗಿಡಗಳನ್ನು ನೆಡುವ ಮೂಲಕ ನರ್ಸರಿ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವಂತಹ ನೇತ್ರಾವತಿ ನರ್ಸರಿಯವರ ಗಿಡಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಹಣ್ಣಿನ ಗಿಡಗಳನ್ನ ಇಟ್ಟಿದ್ದಾರೆ. ಮಾತಾಡಿಸ್ತೇನೆ ನಾನು. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಪವಿತ್ರ. ಓಕೆ, ಯಾವೆಲ್ಲ ಗಿಡಗಳನ್ನ ಇವತ್ತು ನಮಗೆ ಇಲ್ಲಿ ನೋಡ್ಲಿಕ್ಕೆ ಇಟ್ಟಿದ್ದೀರಾ? ಇವತ್ತು ಹಲಸದು ಸಿಗ್ತದೆ, ನೇರಳೆ, ಮತ್ತೆ ವಿಯೆಟ್ನಾಂ 1 ವರ್ಷದಲ್ಲಿ ಆಗ್ತದೆ, ಯವರಿಕುಂಟು ಅದರೆಲ್ಲ 3 ವರ್ಷ ಆಗ್ತದೆ. ಚಿಕ್ಕುಂಟು, ಬನಾನಾ ಚಿಕ್ಕುಂಟು, ಕಾಲಪತ್ತಿ ಚಿಕ್ಕುಂಟು, ಮತ್ತೆ ವೆರೈಟಿದು ರಂಬೂಟಾನ್ ಉಂಟು, ಅದರಲ್ಲಿ ಪುಲಸಾನ್,
ಸ್ಟ್ರಾಬೆರಿ ಪೇರಳೆ ಎಲ್ಲ ವೆರೈಟಿ ಸಿಗ್ತದೆ ನಮ್ಮ ಇದರಲ್ಲಿ ನೇತ್ರಾವತಿ ನರ್ಸರಿಯಲ್ಲಿ ಎಲ್ಲ. ಓಕೆ, ಇಲ್ಲಿಂದ ಪರ್ಚೇಸ್ ಮಾಡಿದ್ರೆ ಏನಾದ್ರು ಸ್ಪೆಷಲ್ ಆಗಿ ಆಫರ್ ಏನಾದ್ರು ಕೊಡ್ತಾ ಇದ್ದೀರಾ ಹೇಗೆ? ಆಫರ್ ಅಂತ ಇಲ್ಲಿ ಇಲ್ಲ, ಏನಿಲ್ಲ. ನಾವು ನರ್ಸರಿಗೆ ಬಂದು ನಾವು ಡಿಸ್ಕೌಂಟ್ ಎಲ್ಲ ಮಾಡ್ತೇವೆ. ಇಲ್ಲಿ ಮಾಡ್ಲಿಕ್ಕೆ ಏನು ಇಲ್ಲ. ಓಕೆ, ರೆಸ್ಪಾನ್ಸ್ ಹೇಗಿದೆ ಫಸ್ಟ್ ಡೇ? ಹಾಗಾಗಿ ಸ್ವಲ್ಪ ಉಂಟು ಅಷ್ಟೇ, ಬರ್ತಾ ಇದ್ದಾರೆ ಅಷ್ಟೇ. ಓಕೆ, ಇದ್ರಲ್ಲಿರುವಂತ ಗಿಡಗಳಲ್ಲಿ ತುಂಬಾನೇ ರ್ಯಾರ್ ಆಗಿ ಸಿಗುವಂತ ಗಿಡ ನಮ್ಮಲ್ಲಿದೆ ಅಂತ ಹೇಳೋದಾದ್ರೆ ಯಾವುದು? ಅಂದ್ರೆ ರಮ್ಮುಟನ್ ಅದೆಲ್ಲ ಉಂಟು. ಮತ್ತೆ ವಿಯೆಟ್ನಾಂ ಎಲ್ಲ ಹಾಕ್ಬೋದು, ಅದೆಲ್ಲ ಬೇಗ ಆಗ್ತದೆ ನಿಮಗೆ. ಬೇಗ ಆಗ್ತದೆ, 1 ವರ್ಷದಲ್ಲಿ ಆಗ್ತದೆ. ಮತ್ತೆಲ್ಲ ಸಾಧಾರಣ 3 ವರ್ಷ ಬೇಕು. 3 ವರ್ಷ 2 ವರ್ಷ ಗ್ರೋತ್ ಆದರೆ 2 ವರ್ಷದಲ್ಲಿ ಕೂಡ ಬರ್ತದೆ. ಓಕೆ, ಥ್ಯಾಂಕ್ ಯು. ರೈತರಿಗೆ ಅನುಕೂಲವಾಗುವಂತಹ ಕೋವಿಯನ್ನ ಇಟ್ಟಿದ್ದಾರೆ. ಇದು ಮಂಗನನ್ನ ಓಡಿಸುವಂತ ಕೋವಿ. ಹೆಂಗ್ ವರ್ಕ್ ಆಗುತ್ತೆ, ಏನಿದ್ರ ಸ್ಪೆಷಾಲಿಟಿನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪಾಂಡುರಂಗ್ ಭಟ್ ಅಂತ. ನಾನು ಮೂಲತಃ ಪುತ್ತೂರ್ನವ್ರು. ಒಂದು 8 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಇದೆ. ತಗೊಂಡೋಗಿರೋ ಕೃಷಿಕರೆಲ್ಲ ತುಂಬ ಖುಷಿ ಪಡ್ತಾರೆ. ತುಂಬ ಈಸಿ, ಯಾರು ಬೇಕಿದ್ರೆ ಯೂಸ್ ಮಾಡ್ಬೋದು. 2 ವರ್ಷ ಗ್ಯಾರಂಟಿ ಇರುತ್ತೆ. ನಾನು ಹೇಳ್ತೀನಿ 100 ವರ್ಷ ಯೂಸ್ ಮಾಡಿ, ಯಾಕಂದರೆ ಒಂದು ಜನ್ರೇಷನ್ ಯೂಸ್ ಮಾಡಿ. ನಾನು ಇದರಲ್ಲಿ ಹೇಳ್ತಾ ಇರೋದು ನಮ್ಮ ಸೇಫ್ಟಿ ಮೇಯ್ನು. ನಾವು ಸೇಫ್ಟಿ ಆಗಿದ್ದರೆ ಯಾವುದೇ ಪ್ರಾಣಿಯನ್ನು ಓಡಿಸ್ಬೋದು. ಹೀಗೆ ಸರ್, ತುಂಬ ಈಸಿ ಇದೆ. ಮಕ್ಕಳಿಂದ ಹಿಡಿದು ಲೇಡೀಸ್ ಎಲ್ಲ ಹೊಡಿತಾರೆ, ಇದರಲ್ಲಿ ಏನೂ ಆಗಲ್ಲ. ಸಿಂಪಲ್ ಆಗಿದೆ ನೋಡಿ. ಈ ಥರ ಮಾರ್ಕೆಟಲ್ಲಿ ಸಿಗೋ ಅಟಮ್ ಬಾಂಬ್ ಇದು ನೋಡಿ. ಈ ಥರ ಬತ್ತಿದು ಇಲ್ಲಿ ಇಡೋದು ನೋಡಿ ಸರ್. ಹಿಂಗಿಟ್ಟು ಒಳಗಡೆ ತಳ್ಳಬೇಕಿದನ್ನು. ಹಿಂಗೆ ಮುಚ್ಚಲ ಹಾಕೋಬೇಕಿಲ್ಲಿ. ಎದುರುಗಡೆಯಿಂದ ಒಂದು 10-15 ಕಲ್ಲು ಹಾಕ್ಕೊಳ್ಳೋದು. ಇಲ್ಲಿ ಸಣ್ಣ ಸಣ್ಣ ಕಲ್ಲು, ಕಡಲೆಕಾಳು ಯಾವುದೂ ಆಗುತ್ತೆ. ಹಾಕ್ಕೊಂಡು ಬೆಂಕಿ ಹಚ್ಚಿ ಇಟ್ಕೊಂಡ್ರೆ ಆಯಿತು. ಒಳ್ಳೆ ಸೌಂಡು ಬರುತ್ತೆ, ಕೊಡ್ತಾನೂ ಬಿಡುತ್ತೆ. ನೋಡಿ, ಡೆಮೋ ಕೊಡ್ತೀನಿ. ಹೇಗಿದೆ ಸರ್ ರೆಸ್ಪಾನ್ಸ್? ಹೇಗಿದೆ? ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ತಗೋತಾ ಇದ್ದಾರೆ. ಇವತ್ತೇ ಇಲ್ಲಿ ಒಂದು 3-4 ಆರ್ಡರ್ ಆಗಿದೆ ಈಗ ಬೆಳಿಗ್ಗೆನೆ. ಬೇರೆ ಏನೆಲ್ಲ ಇಟ್ಟಿದ್ದಾರಲ್ಲ ಸರ್? ಬೇರೆ ಅದು ಬ್ಯಾಂಬೋ ರೈಸ್ ಇದೆ. ಇದರಲ್ಲಿ 60 ವರ್ಷಕ್ಕೊಂದ್ಸಾರಿ ಬರೋ ಅಕ್ಕಿ ಇದು. ತುಂಬ ಒಳ್ಳೆಯದು. ಜಾಯಿಂಟ್ ಪೇನಿಗೆ, ಶುಗರಿಗೆ, ಸ್ಪೈನಲ್ ಕಾರ್ಡ್ ಪೇನು, ಬೆಡ್ ರಿಡನ್ ಆದವರು ಕೂಡ ಎದ್ದು ಕೂತ್ಕೋತಾರೆ. ಅಷ್ಟು ಒಳ್ಳೆ ಐಟಮ್ ಇದು. ನಾನು ಕೊಡೋದಲ್ಲ, ನೇಚರ್ ಕೊಡೋದು, ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ನಮ್ಮದೊಂದು ಹ್ಯಾಂಡ್ ಮೇಡ್ ಸೋಪ್ ಇದೆ, ಕೆಮಿಕಲ್ ಫ್ರೀ, ಟರ್ಮರಿಕ್ ಆಯಿಲಲ್ಲಿ ಮಾಡಿರೋದು. ಇದು ತುಂಬ ಡಿಮ್ಯಾಂಡ್. ಒಂದು ಸಾರಿ ತೊಗೊಂಡ್ರೆ ಅವ್ನು ಪರ್ಮನೆಂಟ್ ಕಸ್ಟಮರೇ ನಮಗೆ. ಸೋಪ್ ಅಷ್ಟು ಚೆನ್ನಾಗಿದೆ. 80 kg ಅರಿಶಿಣದಲ್ಲಿ 1 kg ಎಣ್ಣೆ ಬರುತ್ತೆ. ಆ ಎಣ್ಣೆಯಲ್ಲಿ ಮಾಡೋದು. ಒಂದು 20-25 ದಿನ ಬೇಕು ಸೋಪ್ ಮಾಡಬೇಕಿದ್ರೆ. 2 ದಿನಕ್ಕಾಗೋ ಸೋಪ್ ಅಲ್ಲ, ಕೆಮಿಕಲ್ ಫ್ರೀ ಸೋಪ್ ಇದೆ. ಮಕ್ಕಳಿಂದ ಹಿಡಿದು ಯಾರು ಬೇಕಿದ್ರೆ ಯೂಸ್ ಮಾಡ್ಬೋದು. ಎಂಥ ಸ್ಕಿನ್ ಪ್ರಾಬ್ಲಮ್, ತುರಿಕೆ, ಅಲರ್ಜಿ, ರಿಂಗ್ ವರ್ಮ್ ಏನಿದ್ರು ಕ್ಲಿಯರ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ಕೃಷಿಕರಿಗೆ ಅನುಕೂಲವಾಗುವಂಥ ಸಲಕರಣೆಗಳನ್ನ ಕೂಡ ನೀವು ಹಲಸು ಮೇಳಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದಾಗಿದೆ. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಳಿ ಸರ್, ನಿಮ್ಮ ಇದರ ಉಪಕರಣ? ನನ್ನ ಹೆಸರು ಅನಂತ ಪ್ರಸಾದ್ ಅಂತೇಳಿ. ಅಕ್ಷ ಕಾಟೇಜ್ ಇಂಡಸ್ಟ್ರಿ ಅಂತೇಳಿ ಸಣ್ಣ ಮಟ್ಟದ ಒಂದು ಕಾಟೇಜ್ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದ್ದಾನೆ. ನಮ್ಮದಲ್ಲಿ ಪ್ರಮುಖವಾಗಿ ಏನಂತಂದರೆ SSL ನಾವು ಮಾಡುವಂಥ ಐಟಮ್ಗಳು, ಅಂದರೆ ಸ್ಟೈನ್ಲೆಸ್ ಸ್ಟೀಲಲ್ಲಿ ರಸ್ಟ್ ಹಿಡಿಯೋದಿಲ್ಲ. ಒಮ್ಮೆ ಅದನ್ನು ಕೃಷಿಕರು ತಗೊಂಡ್ರೆ ಅವ್ರ ಜೀವಮಾನ ಇಡೀ ಬರುವಂಥ ಒಂದು ನಮ್ಮಲ್ಲಿರುವಂಥ ಟೂಲ್ಗಳು. ಉದಾಹರಣೆಗೆ ಏನಂತಂದರೆ ಯಾರೂ ಮಾಡದಂಥ ಟೂಲ್ಗಳು ನಮ್ಮಲ್ಲಿರುವಂಥದ್ದು ಹೆಚ್ಚಿನವುಗಳು. ಅಂದರೆ ಗೇಟ್ ವಾಲ್ ಓಪನರ್. ಎಲ್ಲಿ ಹೋದರೆ ನಿಮಗೆ ಗೇಟ್ ವಾಲ್ ಓಪನರ್ ಅಂದರೆ ಓಪನರ್ ಅಂತದ್ದು ಎಲ್ಲೂ ಯಾವುದೇ ಅಂಗಡಿಯಲ್ಲಿ ನೀವು ಕೇಳಿದ್ರೆ ಸಿಗಲಿಕ್ಕಿಲ್ಲ. ಅದು ನನ್ನಲ್ಲಿ ಮಾತ್ರ ಸಿಗುವಂಥದ್ದು. ಯಾಕಂದರೆ ವಿಶೇಷತೆಗಳು ಯಾರಲ್ಲಿ ಇಲ್ಲ ಆ ಐಟಮ್ಗಳನ್ನು ಮಾಡ್ತಾನೆ. ಮತ್ತು ಇನ್ನೊಂದು ಕೊಬ್ಬರಿ ಎಬ್ಬಿಸುವಂಥದ್ದು, ಅದು ಸಹ ಹಾಗೆ ನಮ್ಮಲ್ಲಿ ಮಾತ್ರ ಸಿಗುವಂಥದ್ದು. ಆಮೇಲೆ ಗಾರ್ಡನ್ ಸ್ಟೂಲ್ಸ್ಗಳು, ಇದು ಎಲ್ಲ SSL ಮಾಡಿರುವಂಥದ್ದು. ಇದು ಯಾವುದು ಸಮೇತ ನಿಮಗೆ ಬೇರೆ ಮಾಡುವಂಥದ್ದು, ಬೇರೆ ಯಾವುದರಿಂದ ಮಾಡಿರುವಂಥದ್ದಲ್ಲ. ಆಮೇಲೆ ಇನ್ನೊಂದು ವಿಶೇಷ ಅಂತಂತಂದರೆ ನಿಮಗೆ ಸಾಯಿಲ್ ಟೆಸ್ಟಿಗೆ ಇರುವಂಥದ್ದು. ಸಾಯಿಲ್ ಟೆಸ್ಟಿಗೆ ಮಣ್ಣು ತೆಗಿಬೇಕು ನಾವು. ಮಣ್ಣು ತೆಗಿಬೇಕಾದ್ರೆ ಅದಕ್ಕೆ ರೀತಿ ನಿಯಮಗಳಲ್ಲಿದೆ. ಅದಕ್ಕೆ ಬೇಕಾದಂಥ ಅವರದ್ದೇ ಸಾಯಿಲ್ ಸೈಂಟಿಸ್ಟ್ನಿಂದ ರೆಕಮೆಂಡೇಷನಲ್ಲಿ ಮಾಡಿದಂಥ ಸಾಯಿಲ್ ಟೆಸ್ಟ್ ಉಪಕರಣಗಳು ಅಂತ, ಮಣ್ಣು ತೆಗೆಯುವಂಥ ಉಪಕರಣಗಳು ಅಂತ ನಮ್ಮಲ್ಲಿದೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ SSL ನಾವು ಈ ಎಂತ ಹೇಳೋದು, ತೆಂಗಿನಕಾಯಿ ಸುಲಿಯುವಂಥದ್ದು ಯಾರು ಮಾಡಿರಲಿಲ್ಲ. ಪ್ರಪ್ರಥಮವಾಗಿ ನಾನೇ ಮಾಡಿದ್ದು, ಅದು ನಮ್ಮದೇ ಇದರಲ್ಲಿದೆ. ಆಮೇಲೆ ಹಲಸಿಗೆ ಸಂಬಂಧಪಟ್ಟ, ಇದು ಹಲಸು ಮೇಳ ಆದ ಕಾರಣ ಹಲಸಿಗೆ ಸಂಬಂಧಪಟ್ಟಂಥದ್ದು ವಿಶೇಷವಾದಂಥ ಉಪಕರಣ ಹಲಸು ಕಟ್ ಮಾಡುವಂಥದ್ದು. ನಾವು ಹಲಸು ಕಟ್ ಮಾಡಲಿಕ್ಕೆ ಎಷ್ಟೋ ಕಷ್ಟ ಬರ್ತಾ ಇದ್ವಿ. ಅದನ್ನೆಲ್ಲ ಬಹಳ ಸುಲಭವಾಗಿ ಮಾಡಲಿಕ್ಕೆ ಬೇಕಾಗಿ ಹಲಸು ಕಟ್ ಮಾಡುವಂಥ ಉಪಕರಣಗಳು ನಮ್ಮಲ್ಲಿ ಲಭ್ಯವಿದೆ. ಹಾಗೆ ಇನ್ನಿತರ ಯಾಕಂತೇಳಿದ್ರೆ ಉಪಯೋಗಿಸುವಂತಹದ್ದು ತೆಂಗಿನಕಾಯಿ ಹೊಡಿಬೋದು ಇರುವಂಥದ್ದು ಇರ್ಬೋದು, ಅಥವಾ ನಮಗೆ ಮನೆಗೆ ನಿತ್ಯ ಬಳಕೆಗೆ ಇರುವಂಥ ಚೂರಿಗಳು, ತರಕಾರಿ ಹಚ್ಚಲಿಕ್ಕೆ ಆಗಲಿ, ನಾನ್ ವೆಜ್ ಹಚ್ಚುವಂಥ ತೂರಿಗಳು, ಕತ್ತಿಗಳು, ಇಂಥ ಐಟಮ್ಗಳನ್ನೆಲ್ಲ ನಾವು ರೆಡಿ ಮಾಡ್ತಾ ಇರ್ತೇವೆ. ನಮ್ಮದೇ ಸ್ವಂತ ತಯಾರಿಯಲ್ಲಿ ಇಂಥೆಲ್ಲ ಐಟಮ್ಗಳು ನಮ್ಮ ನಡೀತಾ ಇರ್ತದೆ. ಥ್ಯಾಂಕ್ ಯು. ಉಪ್ಪಿನಂಗಡಿಯ HM ಆಡಿಟೋರಿಯಂನಲ್ಲಿ 3 ದಿನಗಳ ಕಾಲ ನಡೆಯಲಿಕ್ಕಿರುವಂತಹ ಕೃಷಿ ಮೇಳ
ಮಾವು ಹಲಸು ಮತ್ತು ಆಹಾರ ಮೇಳದ ಸಂಭ್ರಮ ಹೇಗಿದೆ ಅಂತ ನೋಡಿದ್ರಲ್ಲ. ಇವತ್ತು ಪ್ರಥಮ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಇಲ್ಲಿಂದ ಒಂದಿಷ್ಟು ಉತ್ಪನ್ನಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಹಲಸು ಹಾಗೂ ಮಾವಿಗೆ ಮೌಲ್ಯವರ್ಧನೆ ಆಗಬೇಕು, ಮಹತ್ವ ಸಿಗಬೇಕು ಅನ್ನೋ ಉದ್ದೇಶದಿಂದಾಗಿ ಇಂತಹ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇದೆ. ಕೃಷಿಕರು ಕೂಡ ಹಾಗೇನೆ ಪ್ರೀತಿಯಿಂದ ನಾವೇ ತಯಾರು ಮಾಡಿದಂತಹ ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಬಂದಂತಹ ಗ್ರಾಹಕರು ಕೂಡ ಹಾಗೇನೆ ಅಷ್ಟೇ ಪ್ರೀತಿಯಿಂದ ಉತ್ಪನ್ನಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ನೀವು ಕೂಡ ಮಿಸ್ ಮಾಡದೆ ಉಪ್ಪಿನಂಗಡಿಯ HM ಆಡಿಟೋರಿಯಂನಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳ, ಮಾವು ಹಲಸು ಮತ್ತು ಆಹಾರ ಮೇಳಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಉಪ್ಪಿನಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.